ನಮ್ಮ ಗಮ್ಮತ್ ಕಲಾವಿದರ ನಿರ್ದೇಶಕರ ವಿಶ್ವನಾಥ್ ಪುರ್ಪನ್ನು ಕೊಟ್ಟು ಎದುಕೊಂಡು ಕೇಳಿದ್ರೆ ಇದಕ್ಕೆ ಪುರ್ಪನ್ನು ಕೊಟ್ಟಿದ್ದು ಮೌಲ್ಯ ಎದುಕೊಂಡು ಹೋದರೆ ಜನ್ಮದ ಡಬ್ಬುಬಂದಿലേക്ക് ಹೋಗಿ ಎದುರುಕೊಳ್ಳುವುದಿಲ್ಲ. ಸೋಮ ಜ್ಯೋತಿರ್ಗಮಯ ಪ್ರದ್ಯೋರ್ಮ ಅಮೃತಂಗಮಯ ಶಾಂತಿ ಶಾಂತಿ ಶಾಂತಿ. ಪೂರ ಬಿದ್ದೆಲ್ಲ ಸೇರ್ತದೆ. ಈ ದೀಪ ದೊಡ್ಡನ್ನು ಅರಳಾಡು ಮಾಡ್ತಾರೆ. ಯಾಕೆ ಅಂತಲೇ ಕೊಟ್ಟು ಪೂಜಾರ ಸೇರ್ ನಮ್ಮ ಗಮ್ಮತ್ ಕಲಾವಿದರ ಅರಿಗೆ ಗೌರವ ಪೂರ್ವಕ ಮಧ್ಯಾಹ್ನ ಎದುಕೊಂಡಿಲ್ಲ ಬಿಜೆಪಿ ಅಂತ ಮತ್ತದು ಜೋರಾಗಿ ರಂಗ ಕಲಾವಿದೆ ಸಿನಿಮಾ ಕಲಾವಿದೆ ಮಾತ್ರ ತಂದೆ ಅವೇದೋ ಜನಕ್ಕೆ ಕಲಿತ ಬಗ್ಗೆ ಬೆರಿಸಾಯಿ ಕೊಡ್ತಿರೋ ಮಾಮಲ್ಲ ವ್ಯಕ್ತಿ ಬತ್ತಿನೇಕ ಮಾಮಲ್ಲ ಸೊಲ್ಮೆಲು ವಿಜಯಪಾಲನ ಅಂಜನೆ ಹೆಂಗ್ಲ ಒಬ್ಬ ಜಿಲ್ಲೆ ಬೆರಿಸಾಯಿ ಕೊಡ್ತಾರೆ ನಮ್ಮ ಸುಂದರಣ್ಣ ಅಬುದಾಬಿದ ಬಯಸಿದೆ ಸುಂದರಣ್ಣ ಅಂಚನೆ ಬೈದಿನ ಪೂರ ನಮ್ಮ ಗಮ್ಮತ್ ಕಲಾವಿದರ ಬಗ್ಗೆ ಶಶಿರಾಜ್ ಅಭಿಮಾನದ ಬೈದಿನ ಪೂರ ಭಿನ್ನರಿಗೆ ಇಕ್ಲಿಗೆ ಮೌ ಕೆಡಿದುಕೊಂಡು ಸ್ವಂತ ಸಾಂದಾಯಿಕ ಮಾಡ್ತಿಲ್ಲ ಅಂಚನೆ ಕುಡಂಜಿ ಮಾಮಲ್ಲ ಭಿನ್ನರಿಗೆ ಬಾರಿ ಖುಷಿ ಆಗ್ತಾರೆ. ಸತೀಶ್ ಬಜಾರ್ ಸೌದಿ ಮ್ಯಾಂಗ್ಳೂರು ಪ್ರೆಸಿಡೆಂಟ್ ಆದಲೇ ಇದಕ್ಕೆ ಮೌಗೆ ಜಿಂಜಿನ ಎದುರ್ಕೊಂಡು ಸರ್ ನಾನು ತುಂಬ ಶಶಿ ಅಣ್ಣನ ಕಿರು ಪರಿಚಯ ಬಲ್ಬರಲ್ಲರೆ ಈಗಲ ಗಮ್ಮತ್ ಕಲಾವಿದರ ಕೋಶಾಧಿಕಾರಿ ಕಾಣಿಸಿನ ಆಶಾ ಕೊರೆಯ. ನಮಸ್ಕಾರ ಮಾತರಿಕ. ಶಶಿರಾಜ್ ಕಾವೂರ್ ಅವರ ಕಿರು ಪರಿಚಯ. ವೃತ್ತಿಯಲ್ಲಿ ಸಿವಿಲ್ ಮತ್ತು ಕ್ರಿಮಿನಲ್ ನ್ಯಾಯವಾದಿ, ಪ್ರವೃತ್ತಿಯಲ್ಲಿ ನಟ ಸಾಹಿತಿ. ಬರೆದ ಕನ್ನಡ ಮತ್ತು ತುಳು ನಾಟಕ ಏಕಾದಶಾನನ, ಜೀವನ್ ರಾಮ್ ಸುಳ್ಯ ನಿರ್ದೇಶನದಲ್ಲಿ 2 ಬಾರಿ ರಾಷ್ಟ್ರೀಯ ರಂಗ ಪ್ರಶಸ್ತಿ, ಸರದಾರನ ಸ್ವಗತ ಕನ್ನಡ ನಾಟಕ, ಬರ್ಬರೀಕ ಈ ನಾಟಕಕ್ಕೆ 2 ಬಾರಿ ರಾಷ್ಟ್ರೀಯ ರಂಗ ಪ್ರಶಸ್ತಿ, ಗದಗದ ಪ್ರಶಿ ಬಾಟ್ಗೆ ಪ್ರಶಸ್ತಿ, ಧಾರವಾಡದ ದರಾಬೇಂದ್ರೆ ಪ್ರಶಸ್ತಿ. ವೈದ್ಯೋ ನಾರಾಯಣೋ ಹರಿ ಈ ನಾಟಕಕ್ಕೆ ಉಡುಪಿ ರಂಗಭೂಮಿಯವರು ಆಯೋಜಿಸಿದ ರಾಷ್ಟ್ರೀಯ ಕನ್ನಡ ನಾಟಕ ರಚನಾ ಸ್ಪರ್ಧೆಯಲ್ಲಿ ಬಹುಮಾನ. ನೆಮ್ಮದಿ ಅಪಾರ್ಟ್ಮೆಂಟ್ ಕನ್ನಡ ನಾಟಕ, ICU ಕನ್ನಡ ನಾಟಕ, ಸಂಪಿಗೆ ನಗರ ಪೊಲೀಸ್ ಸ್ಟೇಷನ್ ಕನ್ನಡ ನಾಟಕ, ಮಿನುಗೆಲೆ ಮಿನುಗೆಲೆ ನಕ್ಷತ್ರ ಮಕ್ಕಳ ನಾಟಕ, ವ್ಯೂಹ ಕನ್ನಡ ನಾಟಕ, ದಟ್ಸ್ ಆಲ್ ಯುವರ್ ಆನರ್ ಕನ್ನಡ ನಾಟಕ, ಎದುರುಗೊಂಜಿ ಪಿರೌದೊಂಜಿ ತುಳು ನಾಟಕ, ಮಕ್ಕಳ ಮೌನಪಣ್ಣೆ ತುಳು ನಾಟಕ, ಯೋಗೀಶಿದ್ ಯೋಗ ಇಜ್ಜಿ ಒಂದು ಆರ್ನ ನಾಟಕ. ತುಳು ಪುಸ್ತಕಗಳು ಹೊಸ ಹೊಸ ತುಳು ಕವನ ಸಂಕಲನ, ಮಾಲೆ ಪಟಾಕಿ ಸ್ವತಂತ್ರ ಮತ್ತು ಸೃಜನಶೀಲ ಹೊಸ ಗಾದೆಗಳ ಪುಸ್ತಕ, ಪರಂದು ಬೆಲಕಾಯಿ ತುಳು ಕವನ ಸಂಕಲನ, ಬರ್ಬರೀಕ ತುಳು ನಾಟಕ, ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ 2016 ಸಾಲಿನ ಪುಸ್ತಕ ಬಹುಮಾನ ಪ್ರಶಸ್ತಿ, ಪಿಲಿತ ಪಂಚ ತುಳು ನಾಟಕ. ಹಲವಾರು ಹಾಡುಗಳನ್ನು ಅವರು ರಚಿಸಿದ್ದಾರೆ. ದೀಪ ಬರವಣಿಗೆ, ಬೋಂಡೆ, ದೂಜಿ ಕೈಮರ್ಯ, ಸಡಗರ ಮತ್ತು ಇತರ ಆಲ್ಬಮ್ಗಳಿಗಾಗಿ ಹಲವಾರು ಹಾಡು ರಚನೆಗಳಿವೆ. ಅವುಗಳಲ್ಲಿ ಮುಖ್ಯವಾಗಿ ವಾ ಪೊರ್ಲುಯ ಅವೇ ಅಲ್ಲ ಸರ್, ಭಾರಿ ಪಾಪ್ಯುಲರ್ ಸಾಂಗ್ ಅವು. ವಾ ಪೊರ್ಲುಯ, ಕೋಲದ ಪದ್ಯ, ಕಡಲ ಪರ್ಬೆ, ಪತ್ತ ಧರ್ಮದ ಸುದೆಗಳು ಇತ್ಯಾದಿ. ಹಾಡು ಬರೆದ ಸಿನಿಮಾಗಳು ಜೋಕುಲಾಟಿಗೆ, ರಂಗ್, ಆಮೆಡ್ ಅಸಲ್ ಇಮೇಡ್ ಕುಸಲ್, ಸೋಂಪೆ, ಸೂಂಬೆ, ಸೂಪರ್ ಮರ್ಮಯೆ, ಏಸ, ಕುಡ್ಲ ಕೆಫೆ, ಬಣ್ಣ ಬಣ್ಣದ ಬದುಕು,
ತೊಟ್ಟಿಲು, ದಬಕದ ಬಾಯಸ, ಕಂಬಲ್ ಬೆಟ್ರು ಬಟ್ಟರ್ನ ಮಗಲು, ರೆಡ್ ಎಕ್ರೆ, ಲಕ್ಕಿ ಬಾಬು, ಜೀಟಿಗೆ. ಅವುಗಳಲ್ಲಿ ಮುಖ್ಯವಾದವು ಪ್ರೇಮ ನಾತೆ, ಪಾಸ್ ಆತೆ, ಸರ್ಬನಿ ಆಂಟಿ ಗುರುಪು, ಕಲೆಕೊಳೆ ಕಲೆಟ್ ಮೇಲಾಯಿನ, ತೋಟ ನಿಲಿಕೆ ಮಲ್ಲಿಗೆ ದಂಡು, ಕಥೆಯುಂಚಿ ಮೋಕೆದ ಶುರುವಾಂಡ್ ಇತ್ಯಾದಿ. ಹಲವಾರು ತುಳು ಸಿನಿಮಾಗಳಲ್ಲಿ ಇಂಗ್ಲಿಷ್ ಸಬ್ಟೈಟಲ್ ಬರವಣಿಗೆ ಅವರು ಮಾಡಿದ್ದಾರೆ. ಬಲೆ ತಿಲಿಪಾಲೆ ಮತ್ತು ಕಾಮಿಡಿ ಪ್ರೀಮಿಯರ್ ಲೀಗ್ ಹಾಸ್ಯಗಳಲ್ಲಿ ತೀರ್ಪುದಾರರಿಗೆ ಭಾಗವಹಿಸಿದ್ದಾರೆ. ಐಕೆ ಆಗಲಿನ ಮೊನ್ನೆ ಫೆಮಿಲಿಯರ್ ತೋಜುಂಡು ಅದೇ ಈಗ ಏಕಲ ಟಿವಿ ತೋರ್ಬೇಕು ಜಡ್ಜ್ ಆದ. ಇತರ ಆರ್ನ ಅಚೀವ್ಮೆಂಟ್ಸ್: ನಟನಾಗಿ ಚಾಪರ್ಕ, ಲಕುಮಿ ಮತ್ತೆ ರಂಗ ಸಂಗಾತಿ ನಾಟಕಗಳಲ್ಲಿ ಅಭಿನಯ, 500ಕ್ಕೂ ಮಿಕ್ಕಿ ನಾಟಕಗಳಲ್ಲಿ ಅಭಿನಯ. ಕಂಠದಾನ ಅವರು ಮಾಡಿದ್ದಾರೆ. ಕಲಾವಿದನಾಗಿ ಕಡಲಮಗೆ, ಚಾಲಿಪೋಲಿಲು, ಮದುವೆ ಇತ್ಯಾದಿ 10 ತುಳು ಸಿನಿಮಾಗಳಿಗೆ ಕಂಠದಾನ ಮಾಡಿದ್ದಾರೆ. ಚಿತ್ರಕಥೆ ಸಂಭಾಷಣೆ ಬರೆದಿದ್ದಾರೆ. ಬಿರ್ಸೆ, ದಬಕದ ಬಾಯಸ, ಲಕ್ಕಿ ಬಾಬು, ಜೀಟಿಗೆ. ಸರ್, ನೀವು ಏನು ಮಾಡಿಲ್ಲ ಅಂತ ನಮಗೆ ಹೇಳ್ತೀರಾ? ಇದು ನಿಮ್ಮ ಪರಿಚಯ. ಇದು ವಲ್ಲ ಸಾಹಿತ್ಯ ಇಂದಿನೊಟ್ಟಿಗೆ ಉಲ್ಲೇಖ. ಐ ಥಿಂಕ್ ಇಟ್ಸ್ ಅ ಗ್ರೇಟ್ ಆನರ್ ಟು ಅಸ್. ವೆಲ್ಕಮ್ ಟು ಯು ಸರ್. ಥ್ಯಾಂಕ್ ಯು ಆಶಕ್ಕ. ನನ್ನ ಪರಿಚಯ ನಮ್ಮ ದುಬೈದ ಮಾತನೆಗಳ ಮಲ್ದುಕೊರಿಯದೆ ನನ್ನ ದುಂಬಾಗ ಕಾರ್ಯಕ್ರಮ ಇನ್ನಿತ ಕಾರ್ಯಕ್ರಮದ ಲಾದ ನಮ್ಮ ಸಂಕಲ್ಪ ಮತ್ತೊಂದ ಲೋಕಾರ್ಪಣೆ ಸಮಾರಂಭ ಗಮ್ಮತ್ ಕಲಾವಿದರನ್ನ ಆಶ್ರಯಡು ಒಂದು ಎನ್ನ ಪ್ರಕಾರ ಫಸ್ಟ್ ದ ಬುಕ್ ದುಬೈ ರಿಲೀಸ್ ಮಾಡ್ತಂದು ಅನ್ನೊಂಜಿ ಶಶಿಯಣ್ಣ ಒಂಜಿ ಆಸೆ ಇರ್ತದೆ. ದುಬೈಗೆ ಬರ್ತಿನ ಸಂದರ್ಭಗಳು ಎನ್ನೊಂಜಿ ಕೃತಿನ ಮುಲ್ಪ ಬಿಡುಗಡೆ ಮಲ್ಪೋಡು ಪಡ್ಪಿನ ಒಂಜಿ ಐದು ಗಮ್ಮತ್ ಕಲಾವಿದರನ್ನ ಸಾಥ್ ಕೊಡಿಯರ ನೋಡ್ಬೇಕು ಅಂಚಾದ ಯಾನು ಸರ್ವತಮನ್ನಡ ಅರ್ನ ಕೃತಿನ ಬಿಡುಗಡೆ ಮಲ್ಪೋಡು ಪಣ್ಣದು ಲೋಕಾರ್ಪಣೆ ಮಲ್ಪೋಡು ಪಣ್ಣದು ಏನೊಂದಿಲ್ಲ. ಈ ಆಶ್ರಯ ಈ ಒಂದು ಪುಸ್ತಕ ಬಿಡುಗಡೆ ಲೋಕಾರ್ಪಣೆ ಆಪಿನ ಈಗಲೇ ಒಂದು ಬೆರಳದ ವಿಷಯ ಪಂಪಿನ ಸಂಗತಿ ಈಗಲೇ ಭಾರಿ ಖುಷಿದ ವಿಷಯ. ಅವೇ ನಮ್ಮ ಹರೀಶ್ ಬಂಗೇರ್ರೆ ನೆನಪುದ ಕಾಣಿಕೆ, ನಮ್ಮ ಪೌಷ್ಟಿಕಾಯಂಚಿನ ಹರೀಶ್ ಬಂಗೇರ್ರೆ ನಮ್ಮ ಗಮ್ಮತ್ ಕಲಾವಿದರ ಪರವಾದ ನೆನಪುದ ಕಾಣಿಕೆ ಕೊರೋದಕ್ಕೆ ಬಂದಲ್ಲ ಬರೀ ಒಟ್ಟು ಸೇರಿಕೊಟ್ಟೆ ಉನಗೆಲ್ಲ ಇಲ್ಲಿಯ ನೆನಪುದ ಕಾಣಿಕೆ. ಮಾತಾಡಲಿಕ್ಕೆ ಎಲ್ಲ ಇದ್ದಾರೆ. ನಮ್ಮೆಲ್ಲರಿಗೆ ಮಾತಾಡಲಿಕ್ಕೆ ಆಸ್ಪದ ಕೊಟ್ಟು ನಾನು ನಿಮ್ಮಲ್ಲಿ ಶ್ರಮೆ ಕೇಳಿ ಮುಂದುವರಿಸ್ತಾ ಇದ್ದೇನೆ. ಆದರೆ ಶಶಿರಾಜ್ ರಾವ್ ಅವರಿಗೆ ಅವ್ರ ಬಗ್ಗೆ ತುಂಬ ಕೇಳಿದ್ದೇನೆ. ಇವರು ಹೇಳಿದಾಗೆ ಟಿವಿಯಲ್ಲಿ ಕೂಡ ಜಡ್ಜಸ್ ಆಗೋದು ಫೇಸ್ ನಮಗೆ ಗೊತ್ತಿದೆ. ಆದರೆ ಕೆಲವೊಂದು ಪದ್ಯವನ್ನು ಹೇಳೋದು ನೋಡಿದರೆ ಇವರು ಯಾವುದರಲ್ಲಿ ಕೂಡ ಎಂಥ ಕಲಾವಿದ ಅಂತ ನಮಗೆಲ್ಲ ಗೊತ್ತಾಗಿದೆ. ಇದು ನಮ್ಮ ಭಾಗ್ಯ. ಅದರಲ್ಲಿ ಕೂಡ ನೀವು ನಮ್ಮ ಗಮ್ಮತ್ ಕಲಾವಿದರನ್ನ ಮುಖಾಂತರ ಮಾಡಿದ್ರೆ. ಯಾಕಂದ್ರೆ ಗಮ್ಮತ್ ಕಲಾವಿದರು ಅಂತ ಹೇಳಿದ್ರೆ ದುಬೈಯಲ್ಲಿ ಒಂದು ಹವ್ಯಾಸಿ ಕಲಾವಿದರು. ಒಬ್ಬ ಕಲಾವಿದರ ಯೋಗ್ಯತೆ ಅಥವಾ ಕಲಾವಿದರ ತಾಕತ್ ಅಂತಲ್ಲ, ಅದು ಅವರ ಇನ್ನೊಬ್ಬ ಕಲಾವಿದರಿಗೆ ಗೊತ್ತು. ಹಾಗಾಗಿ ಒಂದು ಒಳ್ಳೆಯ ವೇದಿಕೆ ಮುಖಾಂತರ ನಿಮ್ಮ ಕೃತಿಯನ್ನು ಬಿಡುಗಡೆ ಮಾಡಿದ್ದೀವಿ. ನಾವೆಲ್ಲರೂ ಕೂಡ ಕಳೆದ 2 ವರ್ಷದಿಂದ ಮನೆಯಲ್ಲಿ ಇದ್ದು ಈಗ ಒಮ್ಮೆ ದಿನಕ್ಕೆ 5 ಫಂಕ್ಷನ್ ದುಬೈನಲ್ಲಿ ಆಗ್ತಾ ಇದೆ. ಹಾಗಾಗಿ ತಮ್ಮೆಲ್ಲರ ಅನುಮತಿಯನ್ನು ಕೇಳಿ ನಿಮಗೆ ಇನ್ನೂ ಕೂಡ ಕನ್ನಡದ ಹಾಗೂ ತುಳುವ ಸಾಹಿತ್ಯ, ಸಿನಿಮಾ, ನಾಟಕ ಇನ್ನೂ ಬರುವಂತ ದೇವರನ್ನು ಕರುಣಿಸಲಿ. ನಿಮ್ಮೊಂದಿಗೆ ನಾವೆಲ್ಲ ದುಬೈಯವರು ಗಮ್ಮತ್ ಕಲಾವಿದರು ಇದ್ದೇವೆ ಅಂತ ಹೇಳಿ ನೀವು ಹಾರೈಸುತ್ತಾ ಈ ಸಂದರ್ಭ ನನಗೂ ಅವಕಾಶ ಮಾಡಿಕೊಟ್ಟಂತ ಗಮ್ಮತ್ ಕಲಾವಿದರಿಗೂ ತಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ನಮಸ್ಕಾರ. ಈ ಪುಸ್ತಕ ಲೋಕಾರ್ಪಣೆದ ಈ ಸುಸಂದರ್ಭಗಳು ಎಂಗಿನ ಆಶೀರ್ವಾದ ಮಲ್ಪಡ್ಕೊಂಡಿಗೆ. ನಮಸ್ಕಾರ ಸರ್. ಗಮ್ಮತ್ ಕಲಾವಿದರ ಹೆಸರುಗಳು ಶ್ರೀ ಶಶಿರಾಜ್ ರಾವ್ ಕಾವೂರ್. ಈ ಪುದ್ದು ಕೊಟ್ಟಾರ್ ಪಂಪಿನ ಪುಸ್ತಕಗಳ ಒಂದು ವಿಶೇಷ ಸಮಾರಂಭ ಸೊಲ್ಲಲು ಎಂದು ಪ್ರತಿ ದಿವಸ ಕಳೆದು ಹೋಗಿ ಫಂಕ್ಷನ್ ಅಟೆಂಡ್ ಆಗ ಅಂದರೆ ಇಂಥ ಫಂಕ್ಷನ್ ಸಮಥಿಂಗ್ ವೆರಿ ಸ್ಪೆಷಲ್. ಕಾರಣ ನಮ್ಮ ತುಳು ನಮ್ಮ ಭಾಷಾ ಪಂಪಿನ ಸಮಾಜದ ಉಸಿರು ತಗ್ಗಿಕೊಂಡ ಜೀವ ತಗ್ಗಿಕೊಂಡು ಉಸಿರು ಸ್ಟ್ರಾಂಗ್ ಇಟ್ಕೊಂಡ ಜೀವ ಸಾಕು. ಸೊ ದರ್ ಇಸ್ ನೋ ರೆಸ್ಪಿರೇಷನ್, ದರ್ ಇಸ್ ನೋ ಲೈಫ್ ಅಂತ ಒಂದು ಸಮಾಜ ಉಸಿರಾದ ಭಾಷೆ ಯಾನು ಕುಲ್ಲದಾಯ ಎಮ್ಮೆ ಮೂಡು ಪಂಡ ಮೊಹಮ್ಮದ್ ಬಾಯಿ ಮೂಡು ಪಂಡದು
ಹಿಡಿಬೇಕು 44 ವರ್ಷ ಆಗಿದೆ. ಯಾನ್ ಮಸ್ತ್ ಭಾಷೆ ಗೊತ್ತುಂಡು, ಲೈಕ್ ಕನ್ನಡ, ತುಳು, ಬ್ಯಾರಿ ಭಾಷೆ, ಹಿಂದಿ, ಉರ್ದು, ಮೂರು ಮತ್ತೆ ಬೊಕ್ಕ ಕಲ್ತೀನಿ, ಅರಬಿ ಬೊಕ್ಕ ರಷ್ಯನ್ ಬೊಕ್ಕ ಪರ್ಷಿಯನ್. ಆ ಭಾಷೆ ಎನ್ನ ಭಾಷೆ ಎನ್ನ ಅಪ್ಪ ಭಾಷೆ ತುಳು ಭಾಷೆ, ಕಾರಣ ಅವೇ ಮಾತು ಸಾಧ್ಯ. ಕನ್ನಡ ಭಾಷೆ ನಾನು ಮಾತಾಡ್ಬೇಕು, ಬಟ್ ಐ ವಿಲ್ ನೆವರ್ ಫಾರ್ಗೆಟ್ ತುಳು ಬಿಕಾಸ್ ತುಳುನ ಬೆಳೆದುಂಡು. ತುಳುದ ವಿಷಯ ಬಂದಾಗ ವಿಶೇಷమైన ವಿಷಯ ಬೇಡ, ತುಳು ನಮ್ಮ ಜೀವನದ ಒಂದು ಅಂಗ. ಎಕ್ಸಾಂಪಲ್ ತುಲೆ ಇಂಕೊಂದು ಅಂದಾಜು ಮಾಡ್ತೀವಿ, ಒಂಜಿ 5 ಮಿನಿಟ್ ತುಳುದು ಎಡ್ಡೆಡ್ಡೆ ವಿಷಯ ಎಡ್ಡೆಡ್ಡೆ ಪದಗಳು ನಿಮ್ಗೆ ಹಾಕೊಂಡು ಎಡ್ಡೆ ಪದ ಪಾಸಿಟಿವ್ ವರ್ಡ್ಸ್, ಆ ಪದಕ್ಕೂ 7,000 ಪದಕ್ಕಂತಲ್ಲ ಮೆಜಾರಿಟಿ ಪದ ಅವ್ರು ತುಳುತ್ತಾರೆ. ಬೇರೆ ಭಾಷೆ ಕಂದಿನಲ್ಲಿ ಇನ್ ದ ಸೇಮ್ ಲೈಕ್ ಅಪೋಸಿಟ್ ನೆಗೆಟಿವ್ ಆ ಶಬ್ದಕ್ಕೆ ಹೋಗ್ತದೆ. ಹೆಚ್ಚಿನ ನಾವು ಪಿತಾಗಿರುತ್ತೆ ಕಂದಿನ. ಎಕ್ಸಾಂಪಲ್ ಇತ್ತಾನ್ ಬಂಡ ಎಡ್ಡೆ ಬಂಡ ಒಳ್ಳೆಯದು. ಎಡ್ಡೆ ಭಾಷೆ ಶಬ್ದ ನಮ್ಮ ಬ್ಯಾತ ಕನ್ನಡ ಎಲ್ಲವೂ ಸಾಲಾಗಿತ್ತಿಂದ ಹಾಕಂಡ ಎಡ್ಡೆಗೆ ಸಮಾಧಾನ ಒಂದು ಶಬ್ದ ಕನ್ನಡ ಇತ್ತು. ಒಳ್ಳೆಯದು ಎಡ್ಡಾಗಲು ಸಾಧ್ಯ ಇರ್ತದೆ. ಸೊ ಒಳ್ಳೆಯದು ಎಡ್ಡೆ ಅವು ತುಳುತ್ತಾನೆ. ಆಯ್ತು ಅಪೋಸಿಟ್ ಹಾಡು ಹಾಡು ಹಾಡುವುದು ಹಾಡಾಯಿ. ದಟ್ ಮೀನ್ಸ್ ಹಾಡು ಕನ್ನಡ ಬರ್ತೀನಿ ಅಂಚನೆ. ತೀಪ ತೀಪ ಬಣ್ಣ ಸ್ವೀಟ್ ಸಿಹಿ, ಸಿಹಿ ತೀಪ ಆಗಲು ಸಾಧ್ಯ. ಸಿಹಿ ಪೊರಿ ಕಹಿ ಇವುಗಳು ತೀಪ ಆಗಲು ಸಾಧ್ಯ. ಸಿಹಿ ಇತ್ತನ ಕನ್ನಡದಲ್ಲಿ, ತೀಪ ತುಳುತ ಒರಿಜಿನಲ್ ಐತನೆ. ಕೈಪೆ ಕೈಪೆ ಕನ್ನಡ ಕಹಿ ಕಹಿ ಕೈಪೆ ಆಗಲು ಸಾಧ್ಯ. ಅದು ಏತ್ ಎಡ್ಡ ಹೊರಡು ಅವು ಪೂರ ತುಳುತ ಏತ್ ಹಾಳ ಹೊರಡು ಹೆಚ್ಚಿನ ನಾವು ವ್ಯಾಕರಣ ಕಂದಿ ನಾವು. ದಟ್ ಮೀನ್ಸ್ ವಾಟ್ ಇಸ್ ಶೋಸ್ ಇಸ್ ದಟ್ ನಮ್ಮ ತುಳು ದುಂಬು ದಿನ ಎಡ್ಡ ವಿಷಯ ಮಾತ್ರ ಮಾತಾಡ್ತಿದ್ದೆ, ಹಾಳು ವಿಷಯ ಅಂತ ಗೊತ್ತಿದ್ದೆ. 2,500 ವರ್ಷ ತುಂಬು, 2,500 ವರ್ಷ ತುಂಬು ನಮ್ಮ ದೇಶದಲ್ಲಿ ಆಯ್ನೊಂದು ನಾಟಕ ಐತೆ. ತುಳಿತ ಶಬ್ದ ತುಳಿತ ವಾಕ್ಯ ಇಟ್ಟು ಬಂದು ಚರಿತ್ರೆ ಬಂದು ಅಂತಾದ್ರೆ ತುಳು ನಮ್ಮ ಶಶಿರಾಜ ರಾವ್ ಕಾವೂರ್ ಅಂತ ಪುದ್ದು ಕೊಡ್ತಾರೆ ಈ ಒಂದು ಪುಸ್ತಕ. ಆದ್ರೆ 27 ಪುಸ್ತಕ ಅಂತೂ ಯಜ್ಞ ಮಾಡ್ತಾರೆ. ಇದಕ್ಕಿಂತ ಪ್ರಾಯ 27 ಪ್ರಕಾಶನ ಮದ್ದದಿಂದ ಅತಂಡ ಅದು ಎನ್ನ ಪ್ರಾಯನಾಗ ಆ ಒಳ್ಳೆ ಹುಟ್ಟಿದ ನಮ್ಮ ಶಶಿರಾಜ್ ರಾವ್ ಕಾವೂರ್ಗೂ ದೀರ್ಘಾಯುಷ್ಯ ಹೊರಡು, ಇಂಚನೆ ಆರೋಗ್ಯ ಹೊರಡು, ಇಂಚನೆ பொருளோட ಜೀವನ ಕಂಡಲ್ಲಿ ಹೊರಡು ಪ್ರೀತಿ ದೇವರ ಆಕ್ಚುಲಿ ನನ್ನ ದುಂಬಾಗೆ ನಮ್ಮ ಕಲಾ ಪೋಷಕ ದುಬೈದ ಅಂಚನೆ ಕಲಾ ಕ್ರಿಯಾತ್ಮಕ ಕಲಾ ನಿರ್ದೇಶಕರಾದ ಶ್ರೀ ಗಣೇಶ್ ರೈಕರು ಪಾತ್ರಗಳು ಕೇಳಿಲ್ಲ. ವೇದಿಕೆಯ ಗಣ್ಯ ಮಾನ್ಯರೇ, ಸಭಾಂಗಣದ ಆಸರಾಯಣ ಸುಳ್ಳು ಇನಿ ಬಹಳ ಒಂದು ವಿಶೇಷವಾಗಿದೆ. ವಿಶ್ವದ ಮಟ್ಟದ್ದು ನಮ್ಮ ಕಲೆ, ಸಂಸ್ಕೃತಿ, ಸಾಹಿತ್ಯ ಅಥವಾ ಇನ್ನಿತರ ನಮ್ಮ ಸಂಪ್ರದಾಯನ ತೂಪುರಂಟ ಅತ್ಯಂತ ಎತ್ತರದ ಸ್ಥಾನವುಳ್ಳ ಭಾರತ ದೇಶ. ಭಾರತ ದೇಶದ ಹೈಟ್ ಎತ್ತರದ ಸ್ಥಾನವುಳ್ಳ ಕರ್ನಾಟಕ. ಕರ್ನಾಟಕದ ಕರ್ನಾಟಕದ ಕಡಲ ತೀರದ ನಮ್ಮ ತುಳುನಾಡು ಸಕಲ ವೈಭವದ ಸಂಸ್ಕೃತಿ ಭಾಷೆ ವೈವಿಧ್ಯಮಯ ಅತ್ಯಂತ ಶ್ರೀಮಂತವಾಯಿನ ತುಳುವಿನ ರಾಜ್ಯ. ಇನಿ ನಮ್ಮ ಬೇತೆ ಬೇತೆ ಪ್ರತಿಭೆನ ಮಸ್ತ್ ಕೂತು ತುಳುನಾಡು ಉದ್ದಾಗಿರುತ್ತೆ. ಸಾಹಿತ್ಯ ಕ್ಷೇತ್ರ ತಿಪ್ಪು, ಸಾಂಸ್ಕೃತಿಕ ಕ್ಷೇತ್ರ ತಿಪ್ಪು, ಕ್ರೀಡೆ, ನಾಟಕ, ಚಲನಚಿತ್ರ, ಯಕ್ಷಗಾನ ಬೇತೆ ಬೇತೆ ಐಟ್ ಒಲಿವರಿ ಅತ್ಯಂತ ಪ್ರತಿಭಾನ್ವಿತ ಕಲಾವಿದರ ಸಾಹಿತ್ಯ ನಮ್ಮ ದುಡ್ಡು ಅಂಟ ತುಳುನಾಡಕ ನಮ್ಮ ಆತ್ಮೀಯರಾಯಿನ ಶಶಿರಾಜ್ ರಾವ್ ಕಾವೂರ್ ಬೇರೆ ದೇವರು ಮಾತ್ರ ಪ್ರತಿಭೆ ಮೇಲೆ ಒಲಿಯಟನೇ ಗೊತ್ತು. ಸಾಹಿತ್ಯ, ಸಾಂಸ್ಕೃತಿಕ, ಚಲನಚಿತ್ರ, ನಾಟಕ ಪ್ರತಿಯೊಂದು ವಿಷಯಗಳು ವೃತ್ತಿಟ ಆರು ವಕೀಲೆ, ಪ್ರವರ್ತಿತ ಸಾಹಿತ್ಯರು, ಇನ್ನಿತರ ಹಲವು ಬಗೆತ ಆರು ಸಾಧನೆ ಮಾಡಿದ್ದಾರೆ.
ಆರನ ಸಾಧನೆದ ಪಟ್ಟಿನ ಪ್ರಾರಂಭಟ್ಟು ನಮ್ಮ ಮಾತು ಕೇಂಡು ಅದು ಕೇಳಿ ನನಗೂ ಬಾಕಿ ಉಂಟು ಓ ಇಜ್ಜಂತ ನಂದು ಇದು ಅವೇದಿನ ಮಾರಟೆ ಕೇಳೋಡ ಎಮ್ಮೆ ಮೊಳೂರು ಪಂಡಿರು ಈ ಏಜಿಗಾದ ಆತ್ಮ ಸಾಧನೆ ಮತ್ತೆ ಎನ್ನೇ ಏಜಿಗಾಗಿ ಮಾಡಬೇಕು ಖಂಡಿತ 6ನೇ ಏಜ್ ಬಂದಾಗ ವಿಶ್ವ ದಾಖಲೆ ಗಿನ್ನಿಸ್ ದಾಖಲೆ ಆಗ್ತಿತ್ತು. ಸಾಹಿತ್ಯ ಕ್ಷೇತ್ರಟ್ಟು ಅತ್ಯಂತ ಎತ್ತರದ ಸ್ಥಾನಟ್ಟು ಈ ನಮ್ಮೊಟ್ಟಿಗೆ ಆರು ಒಳ್ಳೆಯದು. ಆದ್ಮೇಲೆ ಈ ಗಲ್ಫ್ ನಾಡಿದ್ದು ಸುಮಾರು 4 ದಶಕದಿಂಚಿ ತುಳು ಭಾಷೆ ಜೀವಂತವಾದದ್ದು. ತುಳುಕೂಟ ವಿವಿಧ ಸಮುದಾಯದ ಸಂಘ ಸಂಸ್ಥೆಗಳನ್ನ ಆಶ್ರಯ ಇಟ್ಟು ಮಸ್ತ್ ಕ್ರೀಡಾಕೂಟ ಸಾಹಿತ್ಯ ಸಮ್ಮೇಳನಗಳು ಅತಂಟ ಸ್ನೇಹ ಮಿಲನ ಗೆಟ್ ಟುಗೆದರ್ ಪ್ರತಿ ಒಂದು ಕಾರ್ಯಕ್ರಮದ ತುಳುಟೇ ಆಗ್ಬೇಕು ಮುಲ್ಪ ಅಂಚ ಮುಲ್ಪ ತುಳು ಭಾಷೆ ಜೀವಂತವಾದದ್ದು ಗಟ್ಟಿಯಾದದ್ದು. ತುಳು ಅಪ್ಪನ ಆ ತುಳು ಧ್ವಜ ಗಗನದ ಎತ್ತರಟ್ಟು ರಾವುದು ಇಂಚಿನ ಈ ಮಣ್ಣಟ್ಟು ತುಳುನಾಡದ ಸಾಹಿತ್ಯ ಕ್ಷೇತ್ರದ ಒಂಜಿ ಕಾದಂಬರಿ ಪುದ್ದು ಕೊಡ್ತಾರ ಕೊರಗೆಯನ್ನ ಬರೀತಾರೆ. ಈ ಪುಸ್ತಕ ಇನಿ ಒಂಜಿ ಶುಭ ಗಳಿಗೆಟ್ಟು ಲೋಕಾರ್ಪಣೆ ಇದು ಐತಿಹಾಸಿಕ ದಾಖಲೆ. ಇನಿತ ಈ ಒಂಜಿ ವಿಷಯ ನಮ್ಮ ವಿಶ್ವದ ದಾಖಲೆದ ಪುಟೊಟು ಸೇರ್ಪಡೆ ಆಗ್ತದೆ. ಇದು ತುಳು ಅಪ್ಪನ ಕಿರೀಟವು ಒಂಜಿ ಹೊಸ ಗರಿ ಸೇರ್ಪಡೆ ಮಾಡ್ತಿದ್ದು ನಮ್ಮ ಆತ್ಮೀಯರಾಯನ ಶಶಿರಾಜ ರಾವ್ ಕಾವೂರ್ ಅವಲಂತೆ ಈ ನಾಟಕ ವಿಶ್ವ ತುಳು ಸಮ್ಮೇಳನ ನಡೆದಿದ್ದು ವಿಶ್ವ ಮಟ್ಟಟ್ಟು ತುಳು ಭಾಷೆದ ಜಾಗೃತಿ ಮೂಡ್ಸಾಯ ನೆಚ್ಚಿನ ಈ ಮಣ್ಣಟ್ಟು ಬೇರೆ ಬೇರೆ ಸಂಘ ಸಂಸ್ಥೆಗಳ ಮಸ್ತ್ ತುಳಿತ ಬಗ್ಗೆ ಕೆಲಸ ಮಾಡ್ತಿದ್ದಾರೆ. ಐಟ್ ಗಮ್ಮತ್ ಕಲಾವಿದರು ಅಗ್ರಸ್ಥಾನ ಹೊಟ್ಟಿದೆ. ಬಹಳಷ್ಟು ಮಸ್ತ್ ವರ್ಷ ಮುಂಚೆ ತುಳು ನಾಟಕನು ಮುಳ್ಪದ ಪ್ರತಿಭೆಯನ್ನು ರಂಗ ವೇದಿಕೆ ಕೊಟ್ಟು ಅಗಲೇನ ಪರಿಪಕ್ವತೆಯನ್ನು ಮಾತದ್ದು ಈ ನಾಟಕ ಕೊನೆಂಚಿನ ಸಾಧನೆ ಗಮ್ಮತ್ ಕಲಾವಿದರ. ಗಮ್ಮತ್ ಕಲಾವಿದರನ ಆ ಒಂಜಿ ತುಳು ಕಾರ್ಯಕ್ರಮದ ಒಂಜಿ ಆ ಸಾಲಟ್ಟು ಇನಿತ ಈ ಒಂಜಿ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಒಂಜಿ ಮೈಲಿಗಲ್ಲ. ನನಗೆ ವಿಶೇಷ ಪಟ್ಟ ಇನಿ ಈ ಸಭಾಂಗಣಟ್ಟು ಆಸೀನರಾಯನ ಮಾತೆಲ್ಲ ಬೇರೆ ಬೇರೆ ಸಂಘ ಸಂಸ್ಥೆದ ಪದಾಧಿಕಾರಿಗಳು ಅಧ್ಯಕ್ಷರಾಯ್ತು ಸೇವೆ ಸಲ್ಲಿಸಾಯ್ತು ಅಪಾರ ಅನುಭವವನ್ನು ಪಡೆಯನಿಂಚಿನ ಒಂಜಿ ಸಮೂಹ ಇನಿ ಈ ಒಂಜಿ ಸಭಾಂಗಣಟ್ಟು ಸಮಾವೇಶ ಆತನು. ಈ ಸಮಾವೇಶಟ್ಟು ಈ ಒಂಜಿ ಪುಸ್ತಕ ಬಿಡುಗಡೆ ಆಯ್ನ ಮಹಾಮಲ್ಲ ಒಂಜಿ ಸಂಗತಿ. ಇನಿ ವಿಶ್ವದ ವಿಶೇಷ ಸುದ್ದಿದಾನೆ ಪಟ್ಟ ತುಳುನಾಡದ ಒಂಜಿ ತುಳು ಪುಸ್ತಕ ದುಬೈಟ್ ಲೋಕಾರ್ಪಣೆ ಆಗ್ತದೆ. ಬಹುಶಃ ಎಲ್ಲ ಈ ಪುಸ್ತಕ ವಿಶ್ವಟಿತನ ಮಾತ ತುಳುವೆರೆಗೆ ಈ ವಿಚಾರ ತಿಳಿದು ಬರ್ಕೊಂಡು ಈ ಒಂಜಿ ಸಾಧನೆ ಮಾತನ ಶಶಿರಾಜ ರಾವ್ ಕಾವೂರಿಗೆ ಅರಬ್ ಸಂಯುಕ್ತ ಸಂಸ್ಥಾನ ಗಲ್ಫ್ ನಾಡಿದ ಸಮಸ್ತ ಅನಿವಾಸಿ ತುಳುವಿನ ಪರವಾದ ಆರ್ಥಿಕ ಅಭಿನಂದನೆಗಳು ಧನ್ಯವಾದಗಳು. ದೇವರು ಏನನ ನನದುಂಬತ ಈ ಒಂದು ಕೃಷಿ ಅಪಾರವಾಯಿನ ಯಶಸ್ಸು ತಿಕ್ಕದು ಯಶಸ್ಸು ಇದನ್ನ ಪಾಲದು ವ್ಯಾಪಾರ ಪಡೆದು ನಮ್ಮ ಕೇಳಂತೂ ಚೆನ್ನಾಗಿ ಪಾತ್ರ. ಜೈ ಜೈ ಹಿಂದ್. ಸೋಲ್ಮೆಲು ಗಣೇಶ್ ರೇಟ್ಲಿಗೆ ನನ್ನ ದುಬ್ಬಕ್ಕೆ ರೊನಾಲ್ಡ್ ಮಾರ್ಟೆಸ್ రెండు ಪಾತ್ರ ಪಂಡಕ್ಕೆ ಏನೊಂದಿಲ್ಲ. ರೊನಾಲ್ಡ್ ಮಾರ್ಟೆಸ್ ಒಂದು ಪರಿಚಯ ಮಾಡ್ಕೊಡಂಡ ಕಂಬಳ ಬೆಟ್ಟು ಬಟ್ಟಣ ಮಗಳು ಈ ಒಂದು ತುಳು ಫಿಲ್ಮ್ ದ ಪ್ರೊಡ್ಯೂಸರ್ ಆದ್ರೆ ಅನ್ನ ಕುಡಜಿ ಮೂವಿ ಬರೋದೊಂದು ನಾನ್ ವೆಜ್ ಅದೇ ಪಿಕ್ಚರ್ ಪೂಜೆ ನಾನ್ ವೆಜ್ ಸೂರಜ್ ಶೆಟ್ಟಿನ ನನ್ನ ದುಂಬದ ಮೂವಿ ಪ್ರೊಡ್ಯೂಸರ್ ಆಗಿಲ್ಲ. ಸೊ ಅದನ್ನ రెండు ಪಾತ್ರ ವೇದಿಕೆಗಿನ ಮಾತ ನಮ್ಮೂರದ ಗರ್ಭಿಣ ಭಿನ್ನೆರೆಗೆ ಸೊಲ್ಮೆಲು ಅಂಚನೆ ನಮ್ಮೂರದ ಒಂದು ಸಾಹಿತಿ
ಬರಹಗಾರ ಅಂಚನೆ ಎನ್ನ ಒಂಜಿ ಕಂಬಳ ಬೆಟ್ಟು ಬಟ್ರೆ ನಮ್ಮ ಕೈಲಿ ಬರ್ತೀರ ತುಳುಪಿಂಚೆ ಪದ್ಯ ಬರೆಯಿನ ಬಹುಮುಖ ಪ್ರತಿಭೆ ಪನಲಿ ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್ ಶಶಿರಾಜ್ ಕಾವೂರ್ ಮೇರೆಗೆ ಎನ್ನ ಕರ್ಮಭೂಮಿಗೆ ಮೋಕೆ ಎತ್ತುಕೊನ ಈ ಖುಷಿಯಾಗುವುದು ಈ ಗಮ್ಮತ್ ಕಲಾವಿದರಿಗೆ ತುಂಬ ಒಂದು ಭಾರಿ ಅರ್ಥಪೂರ್ಣ ಕಾರ್ಯಕ್ರಮ ಮಾಡಿದೆ. ತುಳು ಭಾಷೆ, ತುಳು ಸಂಸ್ಕೃತಿ, ತುಳು ಆಚಾರ ವಿಚಾರ ನನ್ನ ದುಂಬೂಲೆಲ್ಲ ಒರಿಯೋಡಿಂಚಿನ ಬರಹ ಕಾದಂಬರಿ ಪುಸ್ತಕ ಒಂದು ಎವಿಡೆನ್ಸ್ ಸಾಕ್ಷಾತ್ ಒರಿಯೋಡು ಇನ್ನಿತ ಈ ಡಿಜಿಟಲ್ ಸೋಷಿಯಲ್ ಮೀಡಿಯಾ ಕೊಟ್ಟು ಪುಸ್ತಕ ಓದುವ ಸಂಖ್ಯೆ ಮಸ್ತ್ ಕಮ್ಮಿ ಆಗಿದೆ. ಲೈಬ್ರರಿಗೆ ಜನ ಹೋಗಿದೆ. ಜಾತಿ ಮತ ಪಂಗಡ ಪಂಡಿತ ಭಾವೈಕ್ಯತೆ ಪಂಡಿತ ದಾದ ನಮ್ಮ ಹಿರಿಯಕ್ಕಲು ಎಂಚ ಈ ಸಮಾಜದ ಪೊರುಳು ಇಟ್ಟಿರ ಪಂಡಿತ ಗೊತ್ತಾವತ್ತಂದ ನಮ್ಮ ಈ ಸೋಷಿಯಲ್ ಮೀಡಿಯಾ ಬರಿಕಿಡಿದು ಪುಸ್ತಕದ ಕಡೆ ಒಂಚೂರು ಓದುದು ಅರ್ಥಮಾಗ್ತದೆ ನೋಡಿ. ಈ ಶಶಿರಾಜ್ ಕಾವೂರ್ನ ಮೇರ್ನ ಪುದ್ದು ಕೊಡ್ತಾರ್ ತುಳು ಕಾದಂಬರಿ ಲೋಕಾರ್ಪಣೆ ಆವೊಂದುಂಡು ಕೊರಗೇರ್ನ ಗುರಿಕಾರೆ ಪಂಡಿತ ಅಡಿಬರಲ್ಲ. ನಮ್ಮ ತುಳು ಸಮಾಜದ ಕೊರಗೇರಿನ ಸಮಾಜ ಪಂಡಿತ ಒಂದು ಮುಖ್ಯ ಸಮಾಜ ನಿಲ್ಲುವೆ ಅಕಲ ಆಚಾರ ವಿಚಾರ ಸಂಸ್ಕೃತಿ ಈ ಕಾದಂಬರಿ ಪೊರುಗಳು ಬರೆದಿಪ್ಪೇರು ಪಂಡದ ಯಾನ್ ಎನ್ನುವೆ. ಈ ಕಾದಂಬರಿ ಮಾತ್ರ ತುಳುವೆದಕ್ಕೆ ಮುಟ್ಟೋಡು ಪಂಪಿನ ನನ್ನ ಆಶಯ. ಈ ಒಂದು ಎಡ್ಡೆ ಕಾರ್ಯಕ್ರಮಕ್ಕೆ ನಮ್ಮ ಊರದ ಬಗ್ಗೆ ಭಾಷೆದ ಬಗ್ಗೆ ಎರಡು ಪಾತ್ರ ಪಂಡ್ರೆ ಅವಕಾಶ ಕೊರೋನ ನಮ್ಮ ಗಮ್ಮತ್ ಕಲಾವಿದರಿಗೆ ಎನ್ನ ಸೊಲ್ಮೇಲು ಅಂಜನೆ ಶಶಿರಾಜ್ ಕಾವೂರ್ ಇವರಿಗೆ ನಾ ಉಡಲ್ದಿದ್ದಿನ ಸೊಲ್ಮೇಲು ನನಾತ್ ಈರ್ನ ಕಾದಂಬರಿ ಬರಡ್ ನನಾತ್ ಮಸ್ತ್ ಕನ್ನಡ ಪಿಚ್ಚೆಡ್ಲ ತುಳು ಪಿಚ್ಚೆಡ್ಲ ಈರ್ನ ಪುದರು ಒರಿಪೋಡು ನಮ್ಮ ತುಳುಗೆ ಒಂಜಿ ಹೆಮ್ಮೆದ ವಿಷಯ ಪಂಡದು ಗಡ್ಡ ಪಾತ್ರವನ್ನ ಮುಗಿಪ ಸೋಲ್ಮೇಲು ಶ್ರೀ ರೊನಾಲ್ಡ್ ಮಂಡಿಸ್ ಪೊರ್ಲುದ ತುಳು ಪಾತ್ರ ಪಂಡದ ಅಂಚನೆ ನನ್ನ ತುಂಬ ಶಾರ್ಜಾ ಕರ್ನಾಟಕ ಸಂಘದ ನಿಕಟಪೂರ್ವ ಅಧ್ಯಕ್ಷರು ಅಂಚನೆ ಬಿಲ್ಲವ ಸಂಘದ ನಿಕಟಪೂರ್ವ ಅಧ್ಯಕ್ಷರಾಯನ ಶ್ರೀ ಸತೀಶ್ ಪೂಜಾರ್ನು ಎರಡು ಪಾತ್ರ ವೇದಿಕೆ ಎತ್ತಿನ ಅಲ್ಲ ಮಲ್ಲ ಚಾವಡಿತ್ತಿನ ಮಲ್ಲ ಬಿದ್ದೇರಲ್ಲಿ ಅಂಚನೆ ಸೇರಿದಿನ ಎನ್ನ ಮಾತ ಬಂಧುಗಳಿಲ್ಲ ಉಡಲಿದ್ದೀವಿ. ನಮಸ್ಕಾರ ಬಂಧುಲ ದೇವೇರೆ ಬುಟ್ಟಿ ಬೊಕ್ಕ ನಮ್ಮ ಧಾರಾಳ ಸಾಧನೆ ಮಾಡ್ಕೊಳ್ಳಿ ಈಗ ಈಗ ಅರ್ಥ ಆಯ್ತು ಕೂಟದು ಎದೆ ಜನ ಒಳ್ಳೆಯದು ಎದೆ ಕಾಸು ಮಾಡ್ಬೋದು ಅವು ಐಕೊಂಜಿ ವ್ಯಾಲ್ಯೂದ ಅಂತ ಓದೋದು ಬೊಕ್ಕ ಲಾಸ್ಟ್ ಹೋಗ್ಬೇಕು ನಮ್ಮ ಅಂಚೆ ನಮ್ಮ ಬೈದ ಒಂಜಿ ಎಡ್ಡೆ ಒಂಜಿ ಸಾಧನೆ ಹೆಚ್ಚಿನಾಗ ಮಲ್ಕೊಡು ಬರ್ಪಿನ ಒಂದು ಉದ್ದೇಶ ನಂಗೆ ದೇವಿದ್ರೆ ನಮ್ಮ ಜನ್ಮ ಬರ್ತೇವೆ. ಆ ಸಾಧನೆ ಇನ್ನು ನಂಗೆ ತೋರಿ ಏತೆ ಜನ ಏತೆ ಕೋಟಿ ಜನ ಒಪ್ಪರೆ ಕೋಟಿ ಊರಿ 1000 ಊರಿ ಅಂಚಿನ ಒಂದು ಸಾಧನೆ ಮಾಡ್ತೀನಿ ಮತ್ತೊಂದು ಉಲ್ಲೆ ನನ್ನ ಮನಸ್ಸು ಜೇರು ಪಡ್ಬೇಕು ಅಂಚನೆ ಟ್ಯಾಲೆಂಟ್ ಮಾತ್ರೆಗಳ ದೇವರು ಕೊಡ್ತೇನೆ ಮಾತ್ರೆಗಳ ಟ್ಯಾಲೆಂಟ್ ಬರ್ತದೆ ಏ ಒಂದೇ ಹತ್ರ ಒಂದು ವಿದ್ಯಾರ್ಥಿ ಮಾತ್ರೆ ಗಮ್ಮತ್ತು ಕಲಾವಿದೆ ಬರ್ತಿನ ಒಂದು ಸಂಸ್ಥೆ ದುಬೈ ಹುಟ್ಟದ್ರಿಂದ ಅವು ಒಂಜಿ ಕಲಾವಿದೆಯ ಸಂಸ್ಥೆ ಬಂದು ಅವು ತುಳು ಅವಳು ಕನ್ನಡ ಅವಳು ಅಗಲೊಂಜಿ ಆತು ಪೊರ್ಲುಡು ಈರು ಬರ್ತಡೆಲ್ಲ ಒಂಜಿ ಪೊರ್ಲು ಗಟ್ಟಿಡ ಲೆತ್ತದು ಎಡ್ಡೆ ಕಲಾವಿದೆ ಸನ್ಮಾನ ಮಾಡ್ತದೆ ಆಗಲೇ ಕಡಪುಣ್ಣ ಒಂಜಿ ನಮ್ಮ ದುಬೈ ಒಂಜಿ ನಮ್ಮ ಊರು ಬಡ್ದೆ ಇರ್ತದೆ ಅಜ್ಜ ಮತ್ತೊಂದು ಅಗಲಿಗಿಲ್ಲ ಅಧ್ಯಕ್ಷರು ತಂದೆ ಮಾತ ಗಮ್ಮತ್ ಕಲಾವಿದ ತಂಡಗಳು ಕೂಡ ಸ್ಮರಣೆ ಮಾಡುತ್ತದೆ ಅದರ ಪೂರ್ವಕ ಅಭಿನಂದನೆ. ಅದರ ಬಗ್ಗೆ ಆಲ್ರೆಡಿ ಮಾತೆಲ್ಲ ಓದ್ಕೊಂಡಿದ್ವಿ ಏನು ಮಲ್ದಿಚಾರ ಬಂದ ಆಶೆ ಬರಲಿಕ್ಕದೆ ಅದು ಮಲ್ದಿಜಿ ಏನಂದ್ರೆ ನನ್ನ ಮಲ್ಬರದ ಇಚ್ಛೆ ಮೂರು ಬರಲಿಕ್ಕ ಅಭಿಪ್ರಾಯ ಹೆಚ್ಚಿಲ್ಲ ನಾನು ಎಂಜಿನ ಸಾಧ್ಯ ಅಣ್ಣ ಎಂಗಳಿಗೆ ಭಾರಿ ಖುಷಿ ಅದು ಇನ್ನೂ ವೇದಿಕೆಯಲ್ಲಿ ಈ ವೇದಿಕೆಯಲ್ಲಿ ಎಂಗಳೆಲ್ಲ ಎದುರ್ಕೊಳ್ಳಾದ್ರೆ ಎಂಗೆಲ್ಲ ಅಭಿಪ್ರಾಯ ಬಂದರೆ ಅಲ್ಲದೆ ಇದಕ್ಕೆ ದೇವರ ನನಾತೆ ಮಾಡ್ಕೊಡಿ ನನಾತ್ ಹೆಂಚಿನ ಕಾರ್ಯಕ್ರಮ ಬುಕ್ಕು ಹೆಂಚಿನ ಟ್ಯಾಲೆಂಟ್ ಉಂಟು ಮನುಷ್ಯನ ಟ್ಯಾಲೆಂಟ್ ಇದೆ ಈ ನಮ್ಮ ಈ ಜೀವನ ಸಾಧನೆ ನಮ್ಮ ಮನಸ್ಸು ದೇವಡ ಐವಲ್ಲಿ ವ್ಯಾಲ್ಯೂ ಉಂಟು ಇದ ದಾದಾಜಿ
ನಾ ತೀರ್ಮಾನಲೆ ಅಂಚನೆ ಎಂಕಲೆಗಳ ಸ್ಫೂರ್ತಿ ಕೊರಲೆ ಎಂಕುಲ ಏನಂತೇಳಿ ಎಂಕಲ ಏತು ಸೇವೆ ಆಗ್ಬೋದು ಇಲ್ಲಿ ಮಕ್ಕಳು ಎಂಕುಲ ಸಪೋರ್ಟ್ ಮಾಡ್ತದೆ ನನಾತೆ ನಮ್ಮ ವೃದ್ಧಿ ಆವಡು ನಮ್ಮ ಜೀವಮಾನಗಳು ಪಡೆದು ಮಾತೆಲ್ಲ ಬೈದಗಲೆ ಕೊಡುವರ ಎನ್ನಾರಿ ಪೊರ್ಲುಡು ಸಂತೋಷದ ಪ್ರೀತಿ ಅಭಿನಂದನೆ ಈ ಗಮ್ಮತ್ ಕಲಾವಿದರ ಒಂಜಿ ಪಾಲದ ಶುಭ ದಿನ ಅಂತ ತೋಜುಡು ದಯಪಂಡ ಇಲ್ಲಿ ನಮ್ಮ ಒಟ್ಟುಗೂಡಿ ಹಿರಿಯ ರಂಗಭೂಮಿದ ಹಿರಿಯ ಕಲಾವಿದೆ ನಮ್ಮ ಒಟ್ಟುಗುಲ್ಲೇರು ಶ್ರೀ ವಿ.ಜಿ. ಪಾಲ್ ಇಂಗ್ಲ ಒಂದು ಇನ್ನಿತ ದಿನ ಸಾರ್ಥಕ ಅಂತ ತೋಜುಡು ಇನ್ನಿತ ಒಂದು ಕಾರ್ಯಕ್ರಮ ಆಯೋಜನೆ ಮಲ್ತಿನ ಅಂಚಾದ ಗಮ್ಮತ್ ಕಲಾವಿದರು ಈ ಒಂಜಿ ಲೇಸ್ ನಮ್ಮ ದುಬೈ ಮಲ್ಪರ ಅವಕಾಶ ಕೊಟ್ಟಿನ ಸಶಿಯಣೆ ಅಂಚಾದ ಈ ಒಂಜಿ ಸಮಾರಂಭದ ಬಗ್ಗೆ ಇನ್ನೊಂದು ಅನಿಸಿಕೆ ಬಗ್ಗೆ ನಮಸ್ಕಾರ ಮಾತಾಡಿಲ್ಲ. ನಮಸ್ಕಾರ. ಕಾರ್ಯಕ್ರಮದ ಬಗ್ಗೆ ನನಗೆ ದರ್ ಇಸ್ ನೋ ಬ್ಲ್ಯಾಕ್ ಟ್ರೂತ್. ಫುಲ್ಲು ಶೈಲಿ ಮಾಡಿದ್ರೆ ನಾವು ಮಾತ್ರ ಮನಸ್ಸು ಶುದ್ಧಪನ್ನ ಬರಲು ಆಯ್ತು ಒಂದಿ ಕಪ್ಪು ಕಲೆಯೆಲ್ಲ ಹೆಚ್ಚಿ ಅಂಚದ ಕಾರ್ಯಕ್ರಮದ ಬಗ್ಗೆ ಯಾರು ಬರ್ಕೊಂಡು ಬಂದು ಶಶಿರಾಜ್ ಅವರನ್ನ ಒಬ್ಬ ಬಹುಶಃ ಕರ್ನಾಟಕದ ಲೆವೆಲ್ಗೆ ದೊಡ್ಡ ಕನ್ನಡ ತುಳು ನಾಟಕರು ಒಂದು ಮಲ್ಲ ನಾಟಕಕಾರಿ, ಪತ್ರಿಕರ್ತೆ, ಸಾಹಿತಿ, ನನ್ನ ಸಾವಿರಾರು ಶಿಷ್ಯ ವರ್ಗಗಳು ಈಗಾಗಲೇ ಅವರಿಗೆ ಬಹುಶಃ ವಿ.ಜಿ. ಪಾಲ್ ಎಲ್ಲಿಯ ತುಳು ಒಪ್ಪೆರ ರಂಗಭೂಮಿ ಮಲ್ಕಂಡ ಐದು ರತ್ನಾಕರ್ ರಾವ್ ಕಾವೂರ್ನ ಬೆಗರ ಪಣಿ ಖಂಡಿತ ಶಶಿನಗರ ಬಗ್ಗೆ ಇಲ್ಲೇ ಕೊಡಿಗಳು ಇಲ್ಲೇ ಒಂಜಿ ದಿನ ಇಲ್ಲ ಆಫೀಸ್ ಇರ್ತದೆ ಪಳ್ಳಿನಲ್ಲಿ ಮಲ್ಲ ಜವಾಬ್ದಾರಿ ಕೊಡ್ತಾರೆ ಸರ್. ಭಾರತ ವೀರಕರು ನಾವು ಬರುತ್ತೆ ಅದನ್ನ ಡೈರೆಕ್ಷನ್ ಏನು ಮಾಡ್ಬೋದು ಬೈ ಭಾರತ ವೀರಕರನ್ನ ಡೈರೆಕ್ಷನ್ ಯಾರು ಮಾಡ್ಬೋದು ಈ ರೀತಿ ಏನು ಮಾಡ್ಕೊಡಿ ಹೇಳಿ. ಸೊ ಈ ಡೈರೆಕ್ಟ್ ಬುಧರ ಬರುತ್ತೆ ಬುಧರ ಇಲ್ಲ ಯಾರನ್ನ ಶಿಷ್ಯ ಅಂತ ಅದ್ಭುತ ನಾಟಕ ಭಾರತ ವೀರಕರನ್ನ ಮಂಗಳೂರು ಪುರಬೋರು ಮಹಿಳಾ ತಂಡದಲ್ಲಿ ಗೊತ್ತಿದೆ ಬ್ಯೂಟಿಫುಲ್ ಅದಕ್ಕೆ ಮಾತಾ ಸಾಂಗ್ಸ್ ಮಹಾಭಾರತದ ಸಾಂಗ್ಸ್ನೇ ಇನ್ನು ಬಾಡ್ದಿತ್ತ ಅಂಚೆ ಒಂದು ಡ್ರಾಮಾ ಬೇತೆ ಬೇತೆ ಯಾರನ್ನ ಒಪ್ಪನ ನಾಟಕಗಳು ಸಾಮ್ರಾಟ್ ಶಂಕಣ್ಣ ಟಬ್ಬರನ ತೇಲಿಕೆ ಬೇತೆ ಬೇತೆ ನಾಟಕಗಳು ಆ ಸಂಬಂಧ ಬಹುಶಃ ಶಶಿಯಾನಿ ಬಾಲೆತ್ತೆ ಮಲ್ಲಾಯಿ ಇನ್ನು ಲೋಕಪ್ಪು ಕಷ್ಟಪಡಿ ತಪ್ಪೇನೊಚ್ಚಿ ಇಸ್ ಮೈ ಚೈಲ್ಡ್ ಆಶಾವಾದಗಳನ್ನು ಕೊಂಡ್ಕೊಂಡು ಹೆಚ್ಚ ಪದಾರ್ಥ ಪಾತ್ರರನ್ನು ನನ್ನಲ್ಲ ಕಾರ್ಯಕ್ರಮ ಗಮ್ಮತ್ ಕಾಲವನ್ನು ಆವುಗಳ ಕೊಂಡ್ಕೊಂಡು ಈ ಶುಭ ಹಾರೈಕೆ ಬಂದದ್ದು ಶಶಿ ಗಮ್ಮತ್ ಕಲಾವಿದರ ಕುಟುಂಬದ ಒಟ್ಟಿಗೂ 4 ಜನ ಅತಿಥಿಗಳು ಮೂಲಕ ದಾಖಲೆಗೆ ಶಶಿಯಣ್ಣೆ ಪುಸ್ತಕ ಕೊರಡ್ಕೊಂಡು ಮೊದಲ ವಿ.ಜಿ. ಪಾಲ್ ಸುಂದರಣ್ಣೆ ದಯಮಂತದ ಬರೆದ ಪುಸ್ತಕ ಅನ್ನೋದು ಭೇಟಿನಂತಿನ ಸತೀಶ್ ಬಜಾರ್ ಅಂಚ ಮ್ಯಾಂಗ್ಳೂರ್ ಎಜುಕೇಷನ್ ಅಧ್ಯಕ್ಷರಾಗಿದ್ದರು. ನಮ್ಮ ಗಮ್ಮತ್ ಕಲಾವಿದರಿಗೆ ನಾಯಕ ನಟೆ ವಿನೀತ್ ಬೈದರು. ಅದನ್ನೇ ಮೂವಿ ರಾಜ್ ಸೌಂಡ್ಸ್ ಅಂಡ್ ಲೈಟ್ಸ್ ಪ್ರೀಮಿಯರ್ ಶೋದ ಟಿಕೆಟ್ ರಿಲೀಸ್ ಆಗಿ ಅಣ್ಣ ಇಂಚಿನ ಸರ್ವೋತ್ತಮಣ್ಣೆ ಈ ಕಾರ್ಯಕ್ರಮದ ತುಂಬದ ಪಾತ್ರ ಬರೋದು. ಉಡಲದ ಬಳಿಕೆ ಆತ್ಮದ ಬಲ್ಪು, ಮುಚ್ಚಿದ ಬಳಿಕೆ ಜ್ಞಾನದ ಬಲ್ಪು, ದೇವರ ಬಿಂಡೋಳು ದೀಪದ ಬಲ್ಪು, ವರ್ಷದಿಂದ ಅಳಿದಾಗಲು ತಿಪಿಳದ ಬಲ್ಪು, ವಾಕ್ಯಾರಿಗೆ ಬೈರತರಿಗೆ ತುಡಾದ ಬಲ್ಪು, ಜೀವನದ ಪ್ರತಿ ಅಡ್ಡುಳ್ಳ ಓಡಿನ ಬಲ್ಪು. ನಮ್ಮ ತುಳುಗರನ್ನ ಮಾತ ಕಷ್ಟ ಸಂಕಟ ದೂರ ಅದು ಸುಖ ಸಂತೋಷ ನೆಮ್ಮದಿ ತಿಂದಿದು ಬರಲು ಆ ದೇವರ ಪ್ರಾರ್ಥನೆ ಮತ್ತೊಂದು ಇಂಥ ಕಾರ್ಯಕ್ರಮದ ಉದ್ಯಮನ ಮತ್ತು ಗುರಿಯರು ಬೇರೆ ತಿಳಿದಿನ ಗಣ್ಯಾತಿ ಗಣ್ಯರು ಇವರು ಮಾತ್ರ ಸೇರಿ ನಾಟ್ಯದ ಪಾಠ ಎಲ್ಲೊಂದು ಟೀಚರ್ ಇದ್ದಾರೆ ಮುಂಬೈ
Professor Sundashi. Do not try to jump the fencing which is facing towards you. Do not try to kiss a girl who is running away from you. Do not speak to the audience after brilliant speakers spoken. ಇದು ಆ ಪರಿಸ್ಥಿತಿ ಬೈದ ಮಾತೆಗಳ ಸಸ್ಯನ ಗುಣಗಾನ ಬರ್ತದೆ ಮತ್ತೆ ನಾನು ಪಾತ್ರೆ ಬರೆದಿಂದ ಆಲತಿ ಅಂದು ಒಂದು ಪ್ರಶ್ನೆ ಸಸ್ಯಣ್ಣಿ ಶಶಿರಾಜ್ ರಾವ್ ಕಾವೂರ್ ದುಬೈ ಬೈದಿನ ವಿಷಯದಾದ ಬನ್ನಿ ಬನ್ನಿ ದಾಯ ದುಬೈ ಬರ್ತಾರೆ ಬನ್ನಿ ಕಾರಣ ಹೆಂಗ್ ಗೊತ್ತುಂಡು ಸಸ್ಯಣ್ಣಿ ಫೋನ್ ಮಾಡ್ತಾರೆ ಊರದ್ದು ಪಂಡ್ಯರು ಎಂಟಿ ಈ ಸತಿ ಬರೋಡೆ ಬರೋದು ಮಾಡ ದಾಯಾಗಿ ಪಂಡ್ಯರು ಎನ್ನ ಬಿಡದಿ ಪಾಸ್ಪೋರ್ಟ್ ಮತ್ತು ಕೆಲವು ವರ್ಷ ಐದು ಒರಿಜಿನಲ್ ಸ್ಟ್ಯಾಂಪ್ ಹಾಕಿದ್ರು ಐದು ಬುಡದಿ ದುಬೈ ತಗೊಂಡು ವ್ಯಾಪಾರ ಅಂತಾರೆ ಅಂದ್ರೆ ವೃತ್ತಿಡು ವಕೀಲರಾದ ಕವನಗಾರೆ ನಾಟಕಗಾರೆ ಕಾದಂಬರಿಗಾರೆ ನಾಟಕ ನಟಿ ಸಿನಿಮಾ ನಟನೆ ಬಂದದ್ದು ನಾಟಕ ನಟನೆ ಬಂದದ್ದು ಎಂಕುಲ ಅದರ ಸಂಬಂಧ ಜಾಸ್ತಿ ಇಚ್ಚಿ ಹಂಗಾಗಿ ಮತ್ತೆ ನಾನು ಸೇರಿರ್ತಾರೆ నేను ఇందులో ఐలేస్ అతనికి వేదిక ಐಲೇಸ್ ವೇದಿಕೆ ಫಾರ್ಮ್ ಆಯ್ತು ಆ ಐಲೇಸ್ ಅದ ಕಡಲಾಗ ಟೀಮ್ ಅಂತ 32 ದೇಶದಲ್ಲಿ ನಮ್ಮ ಒಟ್ಟು ಮಂತದ್ದು ಎಗಳು ಆನ್ಲೈನ್ ಮೀಟಿಂಗ್ ಮಾಡ್ಕೊಂಡಲ್ಲ ಐದು ಆರ್ಲ ಬರೋದಿಲ್ಲ ಆಚರಣೆ ಅದಕ್ಕೆ ಕಾರಣ ಆ ಜ್ಞಾನಶಕ್ತಿ ಅವನ ಪಾತ್ರನ ರೀತಿ ಕರ್ಮ ಸೂರ್ಯ ಕಾರಣ ಬಾರಿ ಮೊಕೆಬಹುದು ಅರೆಗಳೇ ನನಗೆ ಮೊಕೆಬಹುದು 6 ಜನ ಅವರು 10 10 ಮನೆ ಊರು ಬರೋದಿಲ್ಲ ದುಬೈ ಬರೋದಿಲ್ಲ ಉಪ್ಪಂಜಿ ನೀರು ಉಲ್ಲಾರಾಕೆ ಅಂತ ಕಾರಣ എനിക്ക് കാരണാന്തരം ഇന്ത്യ പുറത്ത് ഒരുപാട് ಮಾಡಿ ಮತ ಹಿಂಗೆ ಪವರ್ ಆಗಿ ಪ್ಯಾಟರ್ನ್ ಪರ್ಸನಲ್ ಪ್ರಾಬ್ಲಮ್ ಅಂತ ತಿಳಿಸದು ಅಂಚದು ಅವು ಎನ್ನಲಾರ್ನಲ್ಲ ಪ್ರೀತಿದ ಒಂಜಿ ಸಂಕೇತ ಆದ ಪರ ಈ ಕಾರ್ಯಕ್ರಮಕ್ಕೆ ನಾನು ಉರಿಯಬಹುದು ಮುಂತಿಯ ಅಂಚದ ತನಕ ನನ್ನ ಬಗ್ಗೆ ಹೆಚ್ಚು ಪಾತ್ರೆ ಹೋಗಿ ಅಂಡ ಇಂಚಿನ ಒಂಜಿ ವ್ಯಕ್ತಿನಿ ಆಗಿ ದೊಡ್ಡ ತೂತಿ ಒಂಜಿ ಈತು ಮಾತ್ರ ಪುಸ್ತಕ ಬರೆದಿರ ಅವ್ರು ಅವ್ರು ಈತು ಮಾತ್ರ ಪುಸ್ತಕ ಬರೆದಿರ ಕವನ ಸಂಕಲನ ಕಥೆ ಕಾದಂಬರಿ ನಾಟಕ ಈತು ಮಾತ್ರ ಬರೆದಿದೆ ಅಂದ್ರೆ ಏನಾದ್ರು ಒಂಜಿ 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 ಅದಕ್ಕೊಂಜಿ ಎಂಗೊಂಜಿ ಅವು ಕುದರ್ಬೋದು ಅವು ಬೋಡು ಒಂದು ಆಶೆ ಅದಕ್ಕೆ ಇದ್ದಿಲ್ಲ ನಾವು ಕೇಳಿಲ್ಲ ಆಯ್ತು ವಿಷಯ ಅಂದ್ರೆ ಏನಕ್ಕೆ ತೂದು ಬಾರಿ ಆಶ್ಚರ್ಯ ಅವನು ಓದುದು ಬಾರಿ ಆಶ್ಚರ್ಯ ಇದನ್ನ ಪರಿಚಯ ಕೇಳಿದ್ರೆ ಬಾರಿ ಆಶ್ಚರ್ಯ ಈತು ಮಾತ್ರ ಕಥಾ ಸಂಕಲನ ಕಥೆ ಕಾದಂಬರಿಗಳು ಬರೆದಿರತ್ತ ಇದು ಒಂಜಿ ಮಲ್ಲ ವ್ಯಕ್ತಿ ರಟ್ಟೆದಾದ್ರು ಗಮ್ಮತ್ ಕಲಾವಿದರು 8 ವರ್ಷ ಉಂಟಾದ ನನ್ನ 3 ಮಂತ್ನ ಕೆಲಸ ಉಂಟಾಗಲು ಬೇರೆ ನಾಟಕ ಸಂಘ ಸಂಸ್ಥೆಗಳು ಮಂಜೂರು ವಿಶ್ವನಾಥ್ ಶೆಟ್ಟರು ಬ್ಯಾಕ್ ಬೋನ್ ಆದ ಸುವರ್ಣ ಸತೀಶ್ ಪೂಜಾರಿ ನಮ್ಮ ಮಲ್ಲ ಅಣ್ಣೆಲ್ಲರು ಹರೀಶ್ ಬಂಗೇರು ಅವರ ಮಾತ್ರ ಬೇಸಾಯ ಮಸ್ತ್ ಜನ ಕಲಾವಿದರು ಆಶಾ ಕೊರಿಯಾ ಡೊನಾಲ್ಡ್ ಕೊರಿಯಾ ಮೊದಲ ಯಾಕೆ ಮಾಡಿದ್ರು ನಮ್ಮ ಗಿರೀಶ್ ನಾರಾಯಣ ಬಡಿರುಗುಲ್ಲರು ಆ ನಾಟಕ ಯಾಕೆ ಮಾಡೋದು ಯಕ್ಷಗಾನ ಯಾಕೆ ಮಾಡ್ಬೋದು ಸೊ ಇಂಥ ಕೆಲವು ಮಾತ್ರ ಪ್ರತಿಭೆಗಳು ಈ ಮಣ್ಣನ್ನು ತೋರಿ ಬರಗಂಟ ಈ ಗಮ್ಮತ್ ಕಲಾವಿದರ ಕಾರಣ ಅಗುಲು ಇಂಚಿನ ಒಂದು ಈ ಪುಸ್ತಕ ರಿಲೀಸ್ ಈ ಅನಾವರಣ ಮತ್ತೆ ನಾವು ಕೆಲಸ ಕೈ ಮಾಡ್ತೇವೆ ಅಗಲೇ ನಿಮ್ಮಲ್ಲ ಅಭಿನಂದನೆ ಮಾತ್ರ ವಿಷಯ ಆರು ಇವಂದು ಬರೆಪಿನ ಮಾತ್ರ ಅದೇ ಕೇಂದ್ರ ತೂದು ಮತ್ತೆ ಬರೆಬೇಕು ಅಂಡ ಮೇಲು ಸ್ವತಃ ಕೊರಗನ ಕೇಳಿಗೆ ಹೋದು ಅಗನೊಟ್ಟು ಇದ್ದದ್ದು ಅಗನೊಟ್ಟು ನೀಡಿದ್ದು ಅಗನ ಪ್ರತಿಯೊಂದು ವಿಷಯನ ತೆರೆದು ಈ ಒಂದು ಪುಸ್ತಕವನ್ನು ಬರೆದಕ್ಕೆ ಐದು ಮಾಡಬೇಕಾಗ್ತದೆ ಪುಸ್ತಕ ಬರೆದರೆ ಇದು ಮಸ್ತ್ ಪುಸ್ತಕ ಬರೆದಾರ ನನದ ಇದು ಆ ಪುಸ್ತಕ ಬರೆಯೋದು ವಿಷಯನ ಒಂದಾರಲ್ಲಿ ದೇವರು ಇದಕ್ಕೆ ಇದನ್ನ ಕುಡಿದಿಗೆ ಇದನ್ನ ಜೋಕ್ಲಿಗೆ ಏನ್ ಜೋಕ್ಲಿಗೆ ಲಡ್ಡು ಇಲ್ಲ ಕರೆ ಇಲ್ಲ ಲಡ್ಡು ಜೋಕ್ಲಿಗೆ ದೇವರು ಸುಖ ಸಂತೋಷ ಆರೋಗ್ಯ ನೆಮ್ಮದಿ ಕೊಟ್ಟು ಕಾಪಾಡಾಡು ನಾನಾದಿ ಬರೆಯೋಡು ಪಡೆದು ಆ ದೇವರ ಪ್ರಾರ್ಥನೆ ಅಂತಂದು ನಮ್ಮ ಫ್ರೆಂಡ್ ನಮ್ಮ ಬಿಜಿ ಬಾಲ್ ಓದಿದ್ರು ಸುಂದರಣ್ಣೆ ನಾನು ಅಬುದ ಬಿಡು ಯಾವ ಹೋಗಿ ಬರೆದಿರ್ತೀನಿ ಅವ್ರ ಮನಸ್ಸು ಬಿಡ್ತೇವೆ ನಾನು ಇನ್ನೊಂದು ಬರ್ತಿರಾಗ ಆ ನೋಟು ಯಾರು ಬರ್ತೀನಿ ಎನ್ನಟ್ಟು ಬರ್ತಾನೆ ಅಪ್ಪಟ್ಟು ಯಾರು ಬರ್ತೀನಿ ಇಂಥದ್ದು ಬರಗಳಿಗೆ ಮಾತ್ರ ಬೈದ್ನಗಳಿಗೆ ಈ ಒಂದು ಶುಕ್ರವಾರದ ದಿನ ನಿಗಲ್ಲ ಇನ್ನೊಂದು ನಿಕಾಸ ಅದೇ ನಮ್ಮ ದೋಸ್ತಿ ನಮ್ಮ ಫ್ರೆಂಡ್
ಮೇರೆ ಸಚಿವರಾಜ್ ಅವರು ಈಗ ಭಾರಿ ಖುಷಿ ಅನಿಸುತ್ತೆ ನಾನು ಏನಾದ್ರು ಬರ್ತಾರೆ ಒಂದು ವೇಳೆ ಪೋಸ್ಟ್ಪೋನ್ ಮಾಡ್ಕೊಂಡು ಏನು ಮಾಡೋದು ಅದಕ್ಕೆ ಆದಿ ಬಂದಿದ್ದು ಅದಕ್ಕೆ ತಾನೇ ಬರ್ತಾರೆ ಜಾನುವಾರಿಗೆ ಆಗುದು ಅಂತ ಭಾರಿ ಖುಷಿ ಅಣ್ಣ ಈ ಒಂದು ಪುಸ್ತಕವನ್ನು ಅನಾವರಣ ಮಾಡ್ತಾರೆ ಭಾರಿ ಖುಷಿ ಅಣ್ಣ ನೆನೆಸಿದಾಗಲೇ ಸಸ್ಯಣ್ಣ ಪುತ್ತಾರೆ ಬಂಗೇರ ರೊನಾಲ್ಡ್ ಮೂರೂರು ಈಗ ಮಾತ್ರ ನಮಸ್ಕಾರ ಮಾಡ್ತದೆ ಸುಮ್ಮನೆ ಸರ್ವತಮಣ್ಣ ನನ್ನ ದುಬ್ಬಗೆ ಗಮ್ಮತ್ ಕಲಾವಿದರು ಕುಟುಂಬ ಸದಸ್ಯರೇ ಒಪ್ಪುನು ಅಂಚಾದ ಆಂಡ ಇಂಥ ಸಂದರ್ಭಗಳು ಅತಿಥಿಯಾದ ಬೇದಿನಲ್ಲಿ ಗಮ್ಮತ್ ಕಲಾವಿದರ ಬಗ್ಗೆ ಕಿರು ಪರಿಚಯ ಮಲ್ಪೊಡೆಯನ್ನ ಕರ್ತವ್ಯ ನಮ್ಮ ಉಂಟು ಅಂಚಾದ ಪುನಗ ರಂಗ ನಿರ್ದೇಶಕರಾಯಿನ ವಿಶ್ವನಾಥ್ ಶೆಟ್ಟರ್ ದಯವಂತದ್ದು ಗಮ್ಮತ್ ಕಲಾವಿದರ ಬಗ್ಗೆ ಕಿರು ಪರಿಚಯ ಮಲ್ಪೊಡು ಅವರ ಮುಖ್ಯವಾದ ಸಚಿವನಗಳ ಗಮ್ಮತ್ ಕಲಾವಿದರನ್ನ ಪೂರ್ಣ ಪರಿಚಯ ಇಚ್ಚಿ ಮೂಲ ಅವು ಏನು ವರ್ಷೋಡ್ ದಿಂಚುಂಟು ಇಂಚಿನ ಮಾತ್ರ ಕಾರ್ಯಕ್ರಮ ಮಂತೊಂದುಂಟು ಬಣ್ಣದೆ ಐದು ಒಂಜಿ ಕಿರು ಪರಿಚಯ ಮಂತ್ಕೊಳ್ಳೋದು ಮುಖ್ಯ ಮತ್ತೆ ನಮಸ್ಕಾರ ಮೀಡಿಯಾಗೆ ನಮಸ್ಕಾರ ಮಾಡ್ಕೊಂಡಿದ್ದೆ ಈಗ ನಾನು ಆಶೀರ್ವಾದ ಒಂದು ಮುಗ್ರ ಗಮನ ಕಲಾವಿದ ಇಂಚೆನೆ ನಂಬಿಕೆ ಕೊಡೋದು ಕೈನ 15 ವರ್ಷ ತುಂಬಿನ ಒಂಜಿ ಗ್ರೂಪ್ ಸೃಷ್ಟಿ ಹೊಂದಿತ್ತು ಅಂತ ಅಪ್ಪ ಗಮ್ಮತ್ ಕಲಾವಿದರು ಇರ್ತದೆ ಒಂಜಿ ಡ್ರಾಮಾ ಮಾಡ್ಕೊಂಡು ಬಂದ್ಬಿಡ ಈ ಗಮ್ಮತ್ತಿನ ಬಗ್ಗೆ ಕುದುರೆ ಹೆಚ್ಚು ಬರ್ತೇನೆ ನಾನು ನಿಗ್ಲಿಕ್ಕೆ ಬರ್ಬೇಕು ಗಂಗುರ ಗಮ್ಮತ್ತಂದ್ರೆ ನಾನು ಸುಹೃತ ಡ್ರಾಮ ಯಾನ್ ಕಿಶೋರ್ ಕೇಳಿ ಮೋಹ ಕೇಳಿ ಯಾಕಂದ್ರೆ 50 ವರ್ಷ ಅಕ್ಕ ಲಟ್ಟು ಡ್ರಾಮನ್ನು ಕನ್ನಡ ಗ್ಯಾಲರಿ ಸಪೋರ್ಟ್ ಕೊಡ್ತಿದ್ದೆ ಅಪ್ಪ ಕೋನಗ ಕೇಳಿ ಕೊಂಚಿ ಮಾಟ ಕೊಡ್ಪಾರ ವಾ ತಂಡರ ಉಡ್ಲಾಡಿ ನಾಟಕ ಕೊಡ್ಪುಜಿ ಒಕ್ಕರೆ ನಂತರ ಕೊಡ್ಪುಜಿ ಆಂಡ ಕಿಶೋರಣ್ಣಿ ಓಕೆ ನಾನು ಕೊಡ್ಪೆ ಅನ್ಮಂಡು ಗಂಗುರ ಗಮ್ಮತ್ ಕೊಡ್ಪಾರ ಅನ್ನು ಅಪ್ಪ ಅವೇನೇ ಇಟ್ಟು ಒಂಜಿ ದುಬೈ ಇಡ್ಲ ಮತ್ತೆ ತಗೊಂಡು ಅಬುದಾಬಿ ಇಡ್ಲ ದುಬೈ ರಾಮ ಯಾನ್ ಡೈರೆಕ್ಷನ್ ಮಾಡ್ತೀವಿ ಯಾನ್ ಲೈಟ್ ಮಾಡ್ತಾ ಮತ್ತು ಅವಾಗ ಹೋಗಿ ಇಲ್ಲಿ ತಂಡ ಆ ತಂಡ ಆದ ಬೇರೆ ಕುದುರಿತು ಆ ತಂಡ ಪಕ್ಕ ಒಂದು 2 ವರ್ಷ ಒಂಚೂರು ಅದನ್ನ ಕಾಂಪಿಟೇಷನ್ ಆಂಡು ನನ್ನ ಬೊಚ್ಚಿ ಹಿಂಗೆ ಬಂದು ಮುಚ್ಚರ ಎನ್ನನೇ ಕಲಾವಿದರು ಬಂದಿದೆ ಮುಚ್ಚರ ಹಾಕಿ ಇದು ಸುಮ್ಮನೆ ಅಂತ ಆಟಂತ ನಾನು ತುಂಬ ಕೊನೆ ಅಪ್ಪ ಒಂದು ಮೀಟಿಂಗ್ ಒಂದು ಕುಲ್ಲಾದಾಗ ಇನ್ನೊಂದು 2 ಇಂಚಿ ಬಂದು ಕುದುರೆ ಇಂಚಿನಲ್ಲಿ ಗಮ್ಮತ್ತು ಸುಮ್ಮನೆ ಗಮ್ಮತ್ತು ಇಲ್ಲಿ ಹೇಳ್ಬೇಕು ಗಮ್ಮತ್ ಕಲಾವಿದರು ಶುರುವಾಯಿತು 15 ವರ್ಷ ಈ ಸಂಸ್ಥೆ ಶುರುವಾದ 82 ವರ್ಷ ಈ ಸಂಸ್ಥೆ ಸ್ಟಾರ್ಟ್ ಮಾಡ್ಬಿಡುಗಡೆ ಬಂತೆ ಕಾರಣ ಕಲಾವಿದರು ನಮ್ಮ ಮುಪ್ಪತ್ತಿನ ಲೋಕಲ್ ಒಂದು ಕಾಲೇಜ್ ಪೂರ ಆ್ಯಕ್ಟ್ ಮಾಡ್ತದ್ದು ಅಕ್ಲಿಗೆ ಆದ ಮುಲ್ಪ ಬಚ್ಚಬೇಕಾದ ಒಂದು ಆ್ಯಕ್ಟಿವಿಟೀಸ್ ಕೊಡು ನಾನು ಬಂದೆ ಒಂದು ವೇದಿಕೆ ಕೊಡ್ಕೊಂಡು ಬಂತೀನಿ ಆಯ್ತೊಟ್ಟಿಗೆ ಆದಾಗ ಇದನ್ನ ಏರ್ಪರ ಸ್ಪಾನ್ಸರ್ ಕೂಡ ಕೊಡೋದಿಲ್ಲ ಅಕ್ಕನೊಬ್ಬರು ಒಂದು ಚೂರು ಪಂಡಿಲ್ಲ ನಾಟಕ ಮಾತ್ರ ಮಾಡ್ತಾನೆ ಅದು ವೇಸ್ಟ್ ಆಗ್ತದೆ ಕಾಸು ವೇಸ್ಟ್ ಆರೆ ಬಲ್ಲಿ ಬಂದು ಎಂಕುಲು ಸದಾ 34 ಕೋಟಿ ಉಂಟ ಎಂಗಳ ಲೆಕ್ಕ ಪ್ರಕಾರ ಸುವರ್ಣ ಲೆಕ್ಕ ಪ್ರಕಾರ 4 ಕೋಟಿ ಉಂಟ ಎಂಕುಲು ಊರುಡು ವೃದ್ಧಾಶ್ರಮಕ್ಕೂ ಮತ್ತು ಕೆಲವು ಸಂಸ್ಥೆಗಳಿಗೆ ಕೊಡ್ತಾ ವರ್ಷ ಅಕ್ಕಲಿ ಲೆಪ್ಪಡಾದು ಅಕ್ಕಲಿ ಕಾರಣ ಅಕ್ಕಲಿ ಲೆಪ್ಪಡಾದು ಸನ್ಮಾನ ಮಾಡ್ತು ಏ ವೃದ್ಧಾಶ್ರಮ ಏನಾಗ್ತದೆ ಲೆಪ್ಪಡಾದು ಸನ್ಮಾನ ಮಾಡ್ತು ಅಕ್ಕಲಿಗೆ ಅಕ್ಕ ಕೈಟೆ ಕೊಡ್ತೀನ ಎಂಕುಲು 5 ಪೈಸೆ ಕಲಾವಿದರು 5 ಪೈಸೆಗೆ ತಂದಿದ್ದೇವೆ ಒಂಚಿ 5 ಪೈಸದ ನಮ್ಮ ಸಂಸ್ಥೆ ಗೊತ್ತು ಅಕ್ಕಲಿಗೆ ಅದನ್ನು ಡ್ರೆಸ್ ಅವು ಒಂದು ಡ್ರಾಮಾ ಪೂರ ಅಕ್ಕಲಿಗೆ ಖರ್ಚು ಪ್ರತಿ ಮರಣಿಗೂ ಬಯ್ಯವಲ್ಲಿಗೆ ಮಾತ್ರ ಬರ್ತ ಪೂರ ಅಕ್ಕಲೇ ಖರ್ಚು ಮಾಡ್ತಾರೆ ಎಂಗಳು ಕುವೈಟ್ ಪೋಯ ಎಂಗ್ಲೆಗೇ ಖರ್ಚು ಮಾಡ್ತಾರೆ ಮಸ್ಕತ್ತು ಪೋಯ ದೇವನ ಎಂಗಲು ಕಲಾವಿದರು ವೈಕಲ ಕೈ ಇಂಚ ಮಂತ್ರ ಇಂಚೆ ಕೊಡ್ತೀನಿ ಊರಲ್ಲಿ ಸೊ ಎನ್ನ ಕಲಾವಿದರು ಅಂತ ಮಸ್ತ್ ಮುಖ್ಯ ಉಂಟು ದೇವನ ಕಣ್ಣು ನೀರು ಬರ್ತದೆ ದೇವನ ಈತ ಒಂದು ಸಂಸ್ಥೆ ಇಂಚ ಬರದೆ ಸಾಧ್ಯ ಇತ್ತು ನಮ್ಮವರು ಒಂದು 2 ವರ್ಷಗಳ 1 ವರ್ಷವರೆಗೂ ಪ್ರೆಸಿಡೆಂಟ್ ಚೇಂಜ್ ಮಾಡ್ತಾರೆ ಅಕ್ಕ ನೋಡಿ ಮುಂದಕ್ಕೆ ಮಾಡ್ಬೇಕು ಅಕ್ಕಲು ತೋಡಿ ಎಂಚಿನ ಹೆಂಗು ತಿರ್ತುಕೊಳ್ಳು ಎಂಕ್ಲಿ ನಿಂತುಕೊಳ್ಳಾಡು ಎಂಕ್ಲ ಸಂಸ್ಥೆ ಅಂಚೆನ ಉಂಟು ಏನು ರೈತ ರೆಸ್ಪಾನ್ಸಿಬಿಲಿಟಿ ಗೆತ್ತಲ್ಲ ಪಕ್ಕ ಅಕ್ಕಲ್ಲ ಬಾಲ ಇಂಥವ್ರು ಕೇಳಿ ನಾನು ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಐದು ಪೂರ ಹೆಂಗ ಸಲಹಾ ಸಹಕಾರ ಉಂಟು ಈ ಸತಿ ನಮ್ಮ ರಾಜೇಶ್ ಕೊಟ್ಟಾರ ಮಸ್ತ್ ಎಲ್ಲ ಶುರು ಉಳಿದಿಚ್ಚಿ ಗಂಗನ ಅಮ್ಮಕ್ಕದು ಸ್ಟಾರ್ಟ್ ಮಾಡಿದ್ದೀರ ನಾನು ಪ್ರೆಸಿಡೆಂಟ್ ಆದ ಸೊ ಎಟ್ಟೆ ಕೆಲಸ ಅವರು ಬಂದು ನಾನು ನಮ್ಮ ಕಾಲಿಗೆ ನಮಗೋಸ್ಕರ ಮಾತ್ರ ಬಂದು ನಮ್ಮ ಅವರಿಂದ
ಆಪದಕ್ಲಿಕ್ಕೂ ದಾಳ ಆವಡು ಬಂಪಿನ ಉದ್ದೇಶಗಳು ಈ ಒಂದು ಗಮ್ಮತ್ ಕಲಾವಿದರು ಇದು ಮುಟ್ಟ ಉರಿಗತ್ತು ಐದು ಹತ್ರ ಎಂಕಲ್ನ ಕಲಾವಿದರೆಲ್ಲ ಎಡ್ಡೆಡು ಲೆವನ ದೇವರು ದಯ ಒಂದು 5 ಪೈಸದ ಒಂದು ಅಪೇಕ್ಷೆ ಹೆಚ್ಚಾದ ಅಕ್ಕಲ್ನ ಖರ್ಚಿಡ ಪೂರ ಮಾಡ್ತದೆ ನಮಗೆ ಅದನ್ನು ಓರಿದ ಕೊರ್ಕ ಮಂದಿನ ಒಂದೆರಡು ಸುಂದರಣ್ಣೆ ಏಕೋ ವರ್ಷದ ಜಂಗ್ಲಿಗೆ ಸ್ಪಾನ್ಸರ್ ಮಾಡ್ಕೊಂಡ್ರ ಸುಂದರ ನರ್ದಕ್ಕೆ ಲಾಭ ಅಂತ ಅಕ್ಕುಲ್ ಎಂಕಲ್ ಕೇಳಿ ಜಗ್ ಕೇಳಿ ದಾಯನ ಎಂಗಂಟ ಕೇಳಿ ಜನ ಸ್ಪಾನ್ಸರ್ ದಾಗಿ ಅಂತ ಆತು ಓಕೆ ಈ ವರ್ಷ నుంచి ಪೂರ ಸ್ಪಾನ್ಸರ್ ಮಾಡ್ತೀರ ನಾನು 2 ವರ್ಷ ನಮ್ಮ ಕೊರೋನಾ ಹತ್ರ ದಾಳ ಮಲ್ಪಡೆ ಆಯ್ತು ನಾನೈತೆ ಮುಂದೆ ಇಂದಲ್ಲ ಮಲ್ಲ ಕಾರ್ಯಕ್ರಮ ಶುರು ಹಿಂದೆ ಒಂದು ಭದ್ರ ಗುಣಾದಿ ಅದು ನಮ್ಮ ತುಂಬು ಕೊನೋಡು ಶಾಶಿರಾಜ್ ಇದು ಮುಟ್ಟ ಎಂಗಲ ರಾಮ ಆಪಿನ ಎಕ್ಸ್ಟ್ರಾ ಎಂಗಲ ರಾಮ ಫೆಬ್ರವರಿ ಮಾರ್ಚ್ ಆಯ್ತು ಆದ ಈ ಕೊರೋನಾದ ಹತ್ರ ಒಂಚೂರು ಮಾತ್ರ ಗೊತ್ತಿತ್ತಿನ ವಿಷಯ ಮೊದಲೇ ನೆಕ್ಸ್ಟ್ ಟೈಮ್ನೆಲ್ಲ ಈ ವರ್ಷಡೆ ಮಲ್ಪೊಡೆ ರಾಜ ಮರಳಿ ಮಲ್ಪೊಡೆ ರಾಮ ಮಲ್ಪಳೆ ಒಳ್ಳೆ ಒಟ್ಟಿಗೆ ಮಲ್ಪಗ ಬಂತ ಈತೆ ನಮ್ಮ ಗಮ್ಮತ್ ಕಲಾವಿದರ ವಿಷಯ ಜಾಸ್ತಿ ಬಂದ ಮಸ್ತ್ ಉಂಟು ನನ್ನ ಮಾತಲ್ಲಿ ಗೊತ್ತಿತ್ತಿನ ಒಂದು ಗಾಲಿ ಶಶಿರಾಜ್ ಅವರು ಗೊತ್ತಾವಡೊಂದು ಅವರು ಬಂದಿರು ಪಂಗ್ಲಿ ವಿಷಯ ನಮ್ಮ ಹೆಂಚಿನ ಇಲ್ಲೇ ಸಂಸ್ಥೆ ಕೂತಾಗ ಮಲ್ಲ ಆತು ಥ್ಯಾಂಕ್ ಯು ವೆರಿ ಮಚ್ ಬತ್ತಿನೇಕಿ ಗಮ್ಮತ್ ಕಲಾವಿದರು ಕೂಡ ಒಂದು ಕಜಾರ್ತಿಲ್ಲ ಅಂತ ನನ್ನ ದುಂಬಗೆ ಇನ್ನಿತ ಕಾರ್ಯಕ್ರಮದ ಕೇಂದ್ರ ಬಿಂದು ಶಶಿರಾಜ್ ಕಾವೂರ್ ಮೇಲೆ ಅದನ್ನ ಕೃತಿದ ಬಗ್ಗೆ ಅಂಶನೆ ಗಮ್ಮತ್ ಕಲಾವಿದರನ್ನ ಇನ್ನಿತ ಈ ಕಾರ್ಯಕ್ರಮದ ಬಗ್ಗೆ 2 ಪಾತ್ರಗಳು. ಮೊದಲು ನಮಸ್ಕಾರ. ಪರಿಚಯ ಬರೀ ಪುರ್ಲು ಮಂತ್ರಿ ఇంకొంచెం పరిచయం నాకు 50 కోటి గారు ఎంత పరిచయం ఉంటుంది కొన్ని ఫంక్షన్ నచ్చిన ಶಶಿರಾಜ್ ಕಾವೂರ್ ವೃತ್ತಿಯಲ್ಲಿ ವಕೀಲರು ಆದ್ರೂ ಒಳ್ಳೆ ಜನ ಅನ್ಕೊಂಡೇವೆ ನನಗೆ ಗೊತ್ತಾಯ್ತು ಮೇಡಮ್ ಬಾರಿ ಪುರ್ಲುಡು ನನ್ನ ಪರಿಚಯ ಬಂದಿದೆ ಈಗ ಮಾತಾಡೋದು ತಾಳ ಮದ್ದಲೆ ಅರ್ಥಗಾರಿಕೆಯಲ್ಲಿ ಬಾರಿ ಮಲ್ಲ ಪುದರಾಯಿನ ಮಲ್ಪೆ ರಾಮದಾಸ್ ಸ್ವಾಮಿಗೆ ಆ ಒಂಜಿ ತಾಳಮದ್ದಲದ ಅರ್ಥ ಬಂದಾಗ ಪುತ್ರ ಬೊಕ ಸುಪುತ್ರ ಒಂಜಿ ವಿವರಣೆ ಕೊಡ್ತಾರೆ. ಪುತ್ರ ಬಾಲಪುಟ್ಟಿ ಬಿಟ್ಟೆ ಪುತ್ರ ಅಂಡ ಸುಪುತ್ರ ಅವಳು ಅಂಡ ಆ ಎಡ್ಡೆ ಬೇರೆ ಮತ್ತೊಂದು ಅಂಚೆ ಯೋಗ ಮಾತಾಡಲು ಅಂಡ ಒಂದು ಸುಯೋಗ ಸುಯೋಗ ಅವಳು ಅಂಡ ಮಸ್ತ್ ಬೇತೆ ಬೇತೆ ಗ್ರಹಗತಿ ಗ್ರಹ ಬಲದ ಅವು ಸೆಟ್ ಅವನು ಬೋರ್ಡು ನಮಗೆ ರಾಯಿಲ್ ಬಂದಾಗ ಮತ್ತೆ ಅಣ್ಣ ಬಣ್ಲೆಕ್ಕನೆ ಫಸ್ಟಿಗೆ ನಾನು ಮಧ್ಯಾಹ್ನ 10 ವರ್ಷ ಆಂಡು 12 ವರ್ಷ ಅವನು ಗೊತ್ತದೆ ಪಾಸ್ಪೋರ್ಟ್ ಮಾಡ್ತದೆ 7 ವರ್ಷ ಆಂಡು ಆಯ್ತಾ ನೋಡಿ ಯಾನೊಂದು ಗುಜರಾತ್ ದೇಶಕ್ಕೆ ಬರ್ಬೋದು ಬರ್ತದೆ ಚೀನಾಗೆ ಆಗಿರೋದಿಲ್ಲ ಅವರ ಪಾಸ್ಪೋರ್ಟ್ ಮಿಂಚನೆ ಅದು ಹೆಚ್ಚಿನ ವೈಕ್ಮಾಲ್ ಬಂದಿದ್ದಕ್ಕೆ ಅಂಚ ಈ ಸಲ ಹೋರಾಟ ಕೊರೋನಾದ ಮುಗಿದ ಹೋಗಿ ಬಂದು ಯೋಚನೆ ಮಾಡ್ತಿದ್ದೆ ಆಯ್ತಾ ನಡುಟು ಪುಸ್ತಕ ರೆಡಿ ಆಗಿರ್ತದೆ ಇದು ಕನ್ನಡ ಉಟ್ಲ ತುಳುಟ್ಲ ಕನ್ನಡ ಮಣಿಪಾಲ ಯೂನಿವರ್ಸಿಟಿ ಮಣಿಪಾಲ ಪ್ರೆಸ್ ದಾಖಲು ಅವನು ಸೆಲೆಕ್ಟ್ ಮಾಡ್ತಾರೆ ಅದನ್ನು ಪ್ರಿಂಟ್ ಹಾಕಿ ಪಬ್ಲಿಷ್ ಮಾಡ್ತಾರೆ ಬೊಕ್ಕ ತುಳುಟು ಆಕೃತಿ ಆಶಯ ಪಬ್ಲಿಕೇಶನ್ ಬಂದಿದೆ ಕಲ್ಲೂರು ನಾಗೇಶ್ವರ ಅಂಚೆ ಒಂದು ರೆಡಿ ಆಗೋದ್ನಾಗ ಯಾವೊಂದು ಆಲೋಚನೆ ಮಾಡ್ತೆ ಎಂತ ದುಬೈ ಬಂದಿಲ್ಲ ಮಸ್ತ್ ಜನ ದೋಸ್ತಿನ ಕ್ಲೋಸ್ ಅಂಚ ಸನತ್ ಅನ್ನೋದು ಮಾಡಿದ್ರು ಕುವೈಟದ ಸನತ್ ನಮ್ಮೆಲ್ಲ ದೋಸ್ತಿ ಆ ಬಡ್ಡೆ ದುಬೈ ಎಂಕಲ್ ಮಸ್ತ್ ಜನ ದೋಸ್ತಿನ ಕ್ಲೋಸ್ ಬೊಕ್ಕ ಸರ್ವತ ಮಾಡೋದು ಇಲ್ಲಿ ಪಾತ್ರೆ ಬಡ್ಡೆ ಅಂಚೆ ಯಾವೊಂದು ಝೂಮ್ ಮೀಟಿಂಗ್ ಹೆಣ್ಮನೆ ಪರಿಚಯದ ಬಗ್ಗೆ ತೊಡದ ಬಗ್ಗೆ ಪಾತ್ರೆ ಇದ್ದೆ ಅವಾಗ ಆ ಒಂದು ಗುರ್ತ ತೊಳಿ ಸರ್ವತ ಮಾಡೋ ಪಂಡೆ ಐಕಾರ್ ಮಂಡಳಿ ಯಾನ್ ಅವೇ ಪೋಸ್ತರು ಧ್ವನಿ ಪ್ರತಿಷ್ಠಾನದ ಪ್ರಕಾಶ್ ರಾವ್ ಪಯ್ಯರ್ ಪ್ರೋಗ್ರಾಮ್ ಕುಡ್ಲಾಗ ಹೋಗಿಲ್ಲ ಅಂಚೆ ಅದಕ್ಕೆ ಬಂಗ ನೀರೊಂದು ಜೀವ ಪೋಸ್ಟ್ಪೋನ್ ಮಾಡ್ತೇವೆ ಇಂಕ್ಲ ಪ್ಯಾಕೇಜ್ ಫಿಕ್ಸ್ ಆದಿತ್ತು ಪೋಸ್ಟ್ಪೋನ್ ಮಾಡ್ತಾರೆ ಆಯ್ತು ಅಂಡ ಯಾನ್ ಐಕೆ ಕೊಡೋರ ಬಂದ್ರೆ ಒಂದು ಸುಯೋಗ ಆದ್ರೆ ಕೂಡ ಫಂಕ್ಷನ್ಗೆ ಅಲ್ಪ ಬೋಯ್ ಆಯ್ತು ಮೂರು ನನ್ನ ಪುಸ್ತಕ ಬಿಡುಗಡೆ ಮಾಡ್ತೇವೆ ಮಸ್ತ್ ವಿಷಯ ಒಂದು ಬಾರಿ ಮಲ್ಲ ವಿಶೇಷ ಹೆಂಚಿನ ಬಂದಾಗ ಮಸ್ತ್ ಜನ ಸೌಗಂಧ ಸತೀಶ್ ಬಚಾರ ನಮ್ಮೆಲ್ಲ ಮಸ್ತ್ ವರ್ಷದ ದೋಸ್ತಿ ಯಾರು ಅಂಚನೆ ತುಳುನಾಡು ಎಂಕಲು ಎಲ್ಲೇ ದಿಂಚೆ
ನಾಟಕ ತಗೊಂಡು ಬರ್ತಿನ ಇತ್ತಲೆಂಗೆ ನೆನಪಾಪುಡು ನಾನು ಮುರಣಿ ಕೋಡನ ಮುರಣಿ ಅಂದ್ರೆ ಗಿರೀಶದ ಮಾಮಿ ನಾಟಕದ ವಿಷಯ ಪಂಡಿಗಳು ತಪ್ಪ ಪಂಡೆ ಹೆಂಗೆ ಮಾಮೂಜಿ ನಮ್ಮ ಮಾಮಿ ನಾಟಕದ ಬೀಚ್ಪಾಲ ರೋಲ್ದು ಹೊಡಿದ್ರು ಹೆಂಗೆ ರಟ್ಟು ಜನ ಜೋಕು ಭಗತ್ ಹೋಗ ಜಗತ್ ನಿಜ ಭರತ್ ಹೋಗ ಪಸಂದ್ ಬೀಚ್ಪಾಲ್ರೆ ಎಲ್ಲ ಒಪ್ಪನ ನಾಟಕಗಳು ಅಂತಿನಾಗ ಹೆಂಗೆ ಪೂರ ರೀತಿಯಲ್ಲಿ ಸಪೋರ್ಟ್ ಮಾಡ್ಕೊಂಡಿರ್ತಿನಾಗ ಆರ್ಲೈನಿ ಯೋಗಾನ ಯೋಗ ಬೈದರು ಅಂಚನೆ ಇಲ್ಲಿ ಬೈಯದ ಒಂದು ಬಾರಿ ಮಲ್ಲ ಫಂಕ್ಷನ್ ತುಳು ಪಿಕ್ಚರ್ ಬಂದಾಗಿಂತ ಮಲ್ಲ ಚಾಲೆಂಜಿಂಗ್ ಬೇರೆ ಆಗ್ತದೆ ಕಾದಂಬರಿ ಎಲ್ಲ ಬರಂಡಿ ಪಬ್ಲಿಷ್ ಮಾಡ್ತೀವಿ ಆಡ ಪಿಕ್ಚರ್ ಬಂದಾಗ ಮಲ್ಲ ಸಾಧನೆ ಅಂಚಿನ ಸಾಧನೆ ಮಾತ್ರ ರಾಜ್ ಸೌಂಡ್ಸ್ ಅಂಡ್ ಲೈಟ್ಸ್ ಈ ಪಿಕ್ಚರ್ದ ನಾಯಕ ನಟಿ ಬೊಕ್ಕ ಏನ ಮಲ್ಲ ದೋಸ್ತಿ ವಿನೀತ್ ಇನಿ ಬಯ್ಯಗೆ ಬಾರಿ ಕೊಲ್ಲದ ಫಂಕ್ಷನ್ ಉಂಡು ಒಬ್ಬ ದೇಶಡು ಆ ಪ್ರೀಮಿಯರ್ ಶೋ ಅವನು ಇಂಚ ಆಂಡನೆ ತುಳು ಪಿಕ್ಚರ್ ಅಲ್ಲಿ ಮಲ್ಲ ಮಾರ್ಕೆಟ್ ತಿಕ್ಕು ಅಂತ ದಾಬಂಡ ಖಾಲಿ 16 ಪಾಯಿಂಟ್ ಮಲ್ಪ 16 ಪಾಯಿಂಟ್ ಬಂಡ 16 ಟಾಕೀಸ್ ಉಂಟು 16 ಟಾಕೀಸ್ ಎಂಚ ಲೆಕ್ಕ ಪಾಡ್ನಲ್ಲ ಈ ಪಾಡ್ತಿನ 40 ಲಕ್ಷ ಬರ್ಪುಜಿ 40 ಲಕ್ಷನೇ ಬರ್ಪುಜಿಂದ ಆಂಡ ನಮ್ಮ 1 ಕೋಟಿ ಖರ್ಚು ಮಾಡ್ತದೆ 1.5 ಕೋಟಿ ಖರ್ಚು ಮಾಡ್ತದೆ ದಾಯ ಪಿಕ್ಚರ್ ಮಾಡ್ಕೊಡು ಅಂತ ಪ್ರಶ್ನೆ ಬರ್ತದೆ ಮಸ್ತ್ ಜನ ಇತ್ತೆ ಈತ ಪಿಕ್ಚರ್ ಮಾಡ್ತೀನಕ್ಕಳು ತುಳುತು ಪ್ರೊಡ್ಯೂಸರ್ ನಕ್ಕಳು ತುಳುತ ಅಭಿಮಾನೋಡು ಮಾತ್ರ ಪಿಕ್ಚರ್ ಮಾಡ್ತೀನಂತಂದೆ ಅಟ್ ಕಾಸು ಬರ್ಕೊಂಡು ಪಿಕ್ಚರ್ ಮಾಡ್ತೀನಿ ಅಂಚೆ ಹೇಳ್ತಾರ ಒಂದೇಟು ನನ್ನ ಕಾಸು ಬರೋಡು ಮಾರ್ಕೆಟಿಂಗ್ ಮಲ್ಲ ರೀತಿ ಡಾವಡು ಕೋಡೆ ಎಲ್ಲ ಕೊಂಡಿರಿ ತುಳುಟು ಪಿಕ್ಚರ್ ಮಾಡ್ಕೊಂಡ ಪಿಕ್ಚರ್ಗೆ ಏನ್ ಕಾಸು ಕೊಡೋದು ಆತ ಮಾರ್ಕೆಟಿಂಗ್ ಅಂಚ ರಾಜ್ ಸೌಂಡ್ಸ್ ಅಂಡ್ ಲೈಟ್ಸ್ ದ ವಿನಿತುಲ ಇದುಲ ಒಂಜಿ ಯೋಗ ಐತೊಟ್ಟಿಗೆ ರೊನಾಲ್ಡ್ ಮಾರ್ಟಿಸ್ ಆಗ್ಲ ಮಸ್ತ್ ಸಮಯ ಚೆಕ್ ಈಗ ಪರಿಚಯ ಇಜ್ಜಿ ಫಸ್ಟ್ಗೆ ಆಯ್ತು ಮ್ಯೂಸಿಕ್ ಡೈರೆಕ್ಟರ್ ಶಿನಾಯ್ ಮಾಡ್ತಾರೆ ದೋಸ್ತಿ ಅನ್ನ ಆಗ ಈ ಪದ್ಯ ಬರೆದು ಕಡ್ಕೊಂಡು ಬಂದಿದೆ ಇತ್ತಿದ ಪೂರ ಕಾಲೇಜ್ ಮಾಡಾಗ ವಾಟ್ಸಾಪ್ ಟ್ಯೂನ್ ಕಡ್ಕೊಂಡ್ರೆ ಇನ್ಕ್ಲೂಡ್ ಪದ್ಯ ಬರೆದು ಕಡ್ಕೊಂಡು ಅವಲ್ ತನಗೆ ಸೆಟ್ ಆಗ ಅಂಚ ರೊನಾಲ್ಡ್ ಮಾರ್ಟಿಸ್ನ ಕಂಬಳ ಬೆಟ್ಟು ಬಟ್ಟನ ಮಗಲ್ ಬಂತ ಪಿಕ್ಚರ್ಗೆ ನಾನು ಪದ್ಯ ಬರೆದಿದ್ದೆ ಎಡ್ಡೆ ಬಾರಿ ಅಪ್ರಿಸಿಯೇಷನ್ ಇತ್ತು ನಾ ಪದ್ಯ ಅಂಚನೆ ಮೂರು ಮೀ ಮೂಡೂರು ಬಾರಿ ಬೊಟ್ಲು ಪಂಡೇರಿ ಎನ್ನ ಪ್ರಯಾಣ ನಲ್ಲ ಆತು ನಾನು ಒಂಜಿ ಪಾತ್ರೆ ನಾನು ತಲೆಪಕ್ಕವೇ ಐತೊಟ್ಟಿಗೆ ಇನಿ ರಾಜೇಶ್ ಕುತ್ತಾರ್ ಬುಕ್ಕ ಗಿರೀಶ್ ನಾರಾಯಣ್ ಬಗ್ಗೆ ವಿಶೇಷವಾದ ಮನೋಣೆ ಗಮ್ಮತ್ ಕಲಾವಿದರ ಬಗ್ಗೆ ವಿಶ್ವನಾಥ ಪಂಡೇರು ಬಾರಿ ಶೋಕ್ ಪಂಡೇರು ಈ ಒಟ್ಟು ಕಾರ್ಯಕ್ರಮವನ್ನು ನೀವು ವ್ಯವಸ್ಥೆ ಮಾಡ್ತಾರೆ ಇಲ್ಲಿ ಎತ್ತು ಬಂಗಾವೇದಿರ ಮನೆಗೆ ಗೊತ್ತುಂಡು ಲಿಫ್ಟೆಡ್ ಬಂದಾಗ ಶಾಕಿಂಗ್ ನ್ಯೂಸ್ ಕೊಟ್ಟಿರುತ್ತೆ ಅಲ್ಲ ಜನ ಹೆಚ್ಚಿದ್ರು ಎನ್ನ ನಾನು ಆಕ್ಚುಲಿ ಮಾನಸಿಕವಾದ ಸಿದ್ಧತೆ ಮಾಡ್ತಾ ಇತ್ತು ಕುಳ್ಳಾಡು ಫಂಕ್ಷನ್ ನೋಡ್ಕೊಂಡ್ರೆ ಈಗ ಸಂಘಟಕರಾದಿಗಳಿಗೆ ಗೊತ್ತುಂಟು ಫಂಕ್ಷನ್ ನೋಡ್ಕೊಂಡು ಇದು ಬಂದ್ಕೊಂಡು ಆಟ ಆ ಪಂಡರೆ ದಾಲ 4 ಜನರಲ್ಲಿ ಯಾನ್ ಪಂಡ ಯಾವ ಈಗ ಊರಿಗೆ ಹೋದಾಗ ಈಗ ತುಳುತ ಒಂದು ಪುಸ್ತಕ ದುಬೈದ ಮಣ್ಣು ದುಬೈದ ಕೊಲ್ಲಿ ರಾಷ್ಟ್ರ ಬಿಡುಗಡೆ ಅಂತ ಬಂದ್ರೆ ಎಂಕಿಲ ಮಟ್ಟಿಗೆ ಒಂಜಿ ಮಲ್ಲ ವಿಷಯ ಅದಕ್ಕೋಸ್ಕರ ಹಂಚ್ಕೊಂಡಿದ್ದೆ ಇತ್ತೆ ಪುದ್ದು ಕೊಡ್ತಾರ ಬಗ್ಗೆ ರಟ್ಟು ಪಾತ್ರ ಪಡೆದ ಪಾತ್ರ ಮುಗಿಪಾವೆ ನಿಕ್ಲಿಗೆ ಮಾತ್ರ ಗೊತ್ತುಪ್ಪು ಕೊರಗೆರೆ SC ಬೊಕ್ಕ ST ಬಂದು SC ಪಂಡ ಶೆಡ್ಯೂಲ್ ಕಾಸ್ಟ್ ST ಪಂಡ ಶೆಡ್ಯೂಲ್ ಟ್ರೈಬ್ ಶೆಡ್ಯೂಲ್ ಕಾಸ್ಟ್ ಬೊಕ್ಕ ಶೆಡ್ಯೂಲ್ ಟ್ರೈಬ್ ಅಜಗಜ ವ್ಯತ್ಯಾಸ ಶೆಡ್ಯೂಲ್ ಕಾಸ್ಟ್ ದಕ್ಕಲಿಗೆ ಶೆಡ್ಯೂಲ್ ಕಾಸ್ಟ್ ದಕ್ಕಲು ಶೆಡ್ಯೂಲ್ ಟ್ರೈಬ್ ದಕ್ಕಲಿಗೆ ಹುಟ್ಟವಲ್ಲ ಆನಂದ ಹಾಕಲ್ಲ ಡಿಸ್ಟೆನ್ಸ್ ಶೆಡ್ಯೂಲ್ ಟ್ರೈಬ್ ಈ ಕೊರಗೆರೆ ನಾಯ್ಕೆರೆ ಬೊಕ್ಕ ಮಲೆಕುಡಿಯರು ಬರ್ತಾರೆ ಈ ಕೊರಗೆರಿನ ಸಮುದಾಯ ತುಳುವೆರೆಗೆ ದಾರಿ ಮುಟ್ಟ ಬಂದಾಗ ಈ ಒವೇ ಕಾರ್ಯಕ್ರಮ ತುಳುವೆರಿನ ಒವೇ ಕಾರ್ಯಕ್ರಮ ಹಿರಿಯರಿಗೆ ಸರ್ವತೋಣ ನೆನಪು ತುಳುವೆರಿನ ಒವೇ ಕಾರ್ಯಕ್ರಮ ಉಪ್ಪಾಡು ಕೊರಗೆರ್ಬೋದು ಮದ್ಮೇದಪ್ಪು ಅತಂದ ಬಾಲ ತೊಟ್ಟು ಪಾಡ್ನಾದಪ್ಪು ಕಂಬಳಾದಪ್ಪು ಕೋಲಾದಪ್ಪು ಒಜ್ಜಾದಪ್ಪು ಪ್ರತಿ ಒಂಜೆಕ್ಲ ಕೊರಗೆರ್ಬೋದು ಕೊರಗೆರ್ ಬರೋಡು ಅಕ್ಲ ಕೆಲವು ಸೇವೆ ಉಂಟು ಅವಿನಿತ ಮಲ್ಪುಜರಕ್ಕಳು ಆಚಾರ ಬಂದ ಅಕ್ಲ ಡೋರ್ ಬಿಟ್ಟೋಡು ಡೋರ್ ಇಟ್ಟ ಬೆತ್ತ ಬೆತ್ತ ಟಕ್ ಉಂಟು 14 ಟೈಮ್ ಟಕ್ ಉಂಟು ಆ ಟಕ್ ಬಂದಾಗ ರಿದಮ್ ಐಟೆ ಖುಷಿ ತುಪ್ನಾಗ ಬೇತೆ ರಿದಮ್ ಉಪ್ಪುಂಡು ಬೇಜಾರು ಉಪ್ನಾಗ ಬೇತೆ ರಿದಮ್ ಉಪ್ಪುಂಡು ಅಂಚಿನ ಬೆತ್ತ ಬೆತ್ತ ರಿದಮ್ 14 ಟೈಮ್ ಟಕ್ ಉಂಟು ಅವು ಭಾಸ್ಕರ್ನಲ್ಲಿ ತೀರ್ಥ ಸವಿನಯ ಉಲ್ಲರು ಭಾಸ್ಕರ್ನಲ್ಲಿ ತೀರ್ಥದಲ್ಲಿ ಐಟ 14 ಟಕ್ ಬೆತ್ತ ಬೆತ್ತ ಕುದರ್ದಿದ್ದ ಅವೆಲ್ಲ ಸೆಟ್ ಮಾಡ್ತಿದ್ದೇವೆ ಅಂಚಿನ ಕೊರಗೆರೆ ನಮಕ್ ಪ್ರತಿ ಒಂಜಿ ಕಾರ್ಯಕ್ರಮಕ್ಕೂ ಕೊರಗೆರೆ ನಮಕ್ ಕೂಡು ಆಂಡ
ಕೊರಗೆರ್ನಾಥ್ ಒಂಜಿ ದೌರ್ಜನ್ಯಗೊಳಗಾಯಿನಂಚಿನ ಒಂಜಿ ಸಮುದಾಯ ತುಳುನಾಡಿನಿಂಚಿ ಒಡೆಮುಟ್ಟ ದೌರ್ಜನ್ಯ ಬಂದಾಗ ದುಂಬುದ ಅವು ಮೂಢನಂಬಿಕೆ ಎಂಚೆತ್ತನ್ ಬಂದಾಗ ಮಲ್ಲಕಲ್ನ ಉಚ್ಚ ಜಾತಿದಕಲ್ನ ಒವಾಂಡ ರೀತಿದ ಒಂಜಿ ಅನಿಷ್ಟನ ದೆಪ್ಪೊಡು ನಾಟ ಮಲ್ಲಕಲ್ನ ತರೆ ಪೂಜಾರು ಬೊಕ್ಕ ಉಗುರು ಅವೆನ್ ಪೂರ ನುಪ್ಪುಡು ಬೆರಕೆ ಮಾಡ್ತದೆ ಐಕ ಕುಂಕುಮ ನೀರು ಮಂಜಲ್ ನೀರು ಪಾಡ್ದ ಅವೇನು ಬೆರಕೆ ಮಾಡ್ತದೆ ಅವೇನು ತಡ್ಪೆಡ್ ಪಾಡ್ದು ಪಿದೈ ದೀಪು ಅವೇನು ಕೊರಕೆರ್ ಬರ್ತದೆ ನೋಡು ಮಲ್ಲಕಲ್ನ ತರೆ ಪೂಜಾರು ಉಗುರು ಮಿಕ್ಸ್ ಮಾಡ್ತೀನಿ ನುಪ್ಪುನು ಅಕ್ಕಲು ಕೊರಗೆರ್ ಬಸ್ತಿ ನೋಡು ಅವಾಗ ಎಂಕಲ ಅನಿಷ್ಟ ಕೋಪುಡು ಬಂತು ನಂಚಿನ ನಂಬಿಕೆ ಈಗ ಅಜಲ್ ಪದ್ಧತಿ ಅವಲ ಆಯ್ತಲ್ಲ ಅಜಲ್ ಪದ್ಧತಿ ಇರ್ತದೆ ಬೊಕ್ಕ ಅಂಚಿನ ಬೇತೆ ಬೇತೆ ಮೂಢನಂಬಿಕೆದ ನೆಟ್ಟು ಯಾಕಂದ್ರೆ ವಾರಿತ್ರಿ ದೌರ್ಜನ್ಯಕ್ಕೆ ಒಳಗಾಯಿ ಬಂತು ನಂಚಿನ ಒಂದು ವಿಷಯ ಆಯ್ತು ಒಟ್ಟಿಗೆ ಈಗ ಮಾತು ಕೇಂದ್ರ ಬರುತ್ತೆ ಶೆಟ್ನಕಲ್ ನೆಟ್ಟು ಕೊಂಕಣಕಲ್ ನೆಟ್ಟು ಈವನ್ ಬೇತೆ ಬೇತೆ ಶೆಡ್ಯೂಲ್ ಕಾಸ್ಟ್ ನಕಲ್ ನೆಟ್ಟಲ್ಲ ಈಗ ಕೇಂದ್ರ ಬರ ಕೊರಗ ಬಂತು ನಂಗೆ ಕುದರು ಶೆಟ್ನಕಲ್ ಕೊರಗ ಏಂಚ ಬರ್ಬೋದು ಕುದರು ಕೊರಗ ಶೆಟ್ಟಿ ಕೊಗ್ಗ ಕಾಮತ್ ಕೊಂಕಣಕಲ್ ಕೊಗ್ಗ ಕಾಮತ್ ಈ ಕೊರಗ ಕೊಗ್ಗ ಇಂಚಿನ ಪೂರ ಬರ್ಪನ ಪುದರ್ ಉಂಡದೆ ಒಂದು ಪೂರ ಕೈ ಪಗ ಪುನಃ ಒಂಜಿ ಕಾರ್ಯಕ್ರಮ ಐತೆ ದುಂಬು ಅವು ಸಾಧಾರಣ ಅವು ಮುಗಿತದ ಏನ ಪ್ರಕಾರ ಒಂಜಿ 34 ವರ್ಷ 34 ವರ್ಷದ ದುಂಬುದ ಕಥೆ ಮಾಡೋದು ಅವಾಗ ಬಾಲೆಗೆ ಏನಾಡು ಹುಷಾರಿಚ್ಚಿಂದಾಂಡ ಅತನಾಡ ವಾ ಟ್ರೀಟ್ಮೆಂಟ್ ಕೊಟ್ಟನಲ್ಲ ಬಾಲೆ ಹುಷಾರ್ ಆಪುಜಿ ಮಲ್ಪನ ಪರಿಸ್ಥಿತಿ ಡಾಕ್ಟರ್ನ ಕೈ ಮುಟ್ಪನ ಪರಿಸ್ಥಿತಿ ಬಾಲೆನೆ ಕೊರಗರ್ನಕ್ಕೆ ಕೊಟ್ಟು ಕೊರಗೆರ್ನಕ್ಕೆ ಬಾಲೆ ಅಂತ ಎತ್ತೊಂದು ಐಕ್ ಬೇರೆ ಬೇರೆ ಬರ್ಪಾದು ಐಕ್ ಕುದರ್ ಚೇಂಜ್ ಮಾಡ್ಬೇಕು ನಿಖಲು ತುಳುವೆರ್ನ ಪ್ರತಿ ಒಂಜಿ ಸಮುದಾಯದ ಹಿರಿಯರ್ನ ಕಡೆಕೆಯಲ್ಲಿ ಒಂಜಿ ಪ್ರತಿ ಒಂಜಿ ಸಮುದಾಯದ ಕೊರಗ ಬರ್ಪನ ಬುಧರು ಅವು ಯಾನು ಒಂಜಿ ಬುಧರ್ ಬಂಡ ಅವು ತಪ್ಪಾವು ನಿಖಲು ಕೇನೊಂದು ಬೋಲೆ ನಮ್ಮ ಎಟ್ಟು ಏರಂಡ ಕೊರಗ ಬಂಪನ ಬುಧರ್ದ ಇತ್ತರ ಖಂಡಿತವಾಗಿ ಕೊರಗ ಬಂಪನ ಬುಧರ್ದ ತಿಕ್ಕು ಬಟ್ ಕೈ ಪಗ ಬಂಪನ ಅಂಚಿನ ಒಂಜಿ ವ್ಯವಸ್ಥೆ ಇರ್ತದೆ ಆ ಕೈ ಪಗ ಪರೆ ಕೊರಗೆರೆ ಬೋಡಿ ಉಂದುಲ ಒಂಜಿ ರೀತಿದ ಮೂಢನಂಬಿಕೆನೆ ಈ ಬಾಲೆ ಕೈ ಪಗತಿ ಕೂಡ್ಲೆ ಅದನ್ನ ಕೊರಗ ಒಂಜಿ ಕೊಂಚ ಮೆರಪೇರಿ ಕೋರಿ ಕೂಡ್ಲೆ ಅನಿಷ್ಟ ಪೂರ ದೂರ ಆಗ್ಬೋದು ಅಂಚಿನ ಮೂಢನಂಬಿಕೆ ಅಂಚಿನ ಮೂಢನಂಬಿಕೆ ಪೂರ ತೊಳತುದಿತ್ತೆ ಕೊರಗೆರ್ನ ಒಂಚೂರು ಗಟ್ಟಿ ಮಾಡ್ಬೇಕು ಯಾನ್ ಇಂಚಿಪ್ಪ ಈ ಕತೆ ಕೊರಗೆರ್ನ ನಾಯಕರನಕ್ಲೆಗೆ ಕಾಸರಗೋಡು ಕುಂದಾಪುರದ ಮುಟ್ಟದ ಕೊರಗ 26 ಜನ ನಾಯಕರನಕ್ಲೆಗೆ ಫುಲ್ ಅದನ್ನ ಇಂಚನೆ ಕತೆ ಬಂದ ಯಾಕಂದಾಗ ಕೊರಗೆರ್ನ ಸಬ್ಜೆಕ್ಟ್ ಮಾಡಿ ಕೂಡಲೇ ಒಂದು ರೀತಿಯ ನಾಜೂಕದ ಸಬ್ಜೆಕ್ಟ್ ಅಕ್ಕಲಿಗೆ ಏತು ಖುಷಿ ಆಗ ರಡ್ಡು ಮುಂಜಾನೆ ಕೊರಗ ಮುಖಂಡರ ನಕ್ಕಲು ಏನೋ ಬತ್ತ ಅರಾಧ ಬತ್ತಿರು ಎಂಕಲ್ನ ಸಂಪ್ರದಾಯ ಎಂಕಲ ರೀತಿ ರಿವಾಜ್ ಎಂಕಲ ಸಂಸ್ಕೃತಿನ ಬಾರಿ ಪುರ್ನುಡು ಕಟ್ಟಿಕೊಡ್ತಾರೆ ಬಾಬು ಕೊರಗ ಪಂಗಾಳ ಬಂಪುನದು ಅವನೊಂಜಿ ನುಡಿಸೇಸನ್ನ ಬರೆತೇವೆ ನಿಗಲು ಸಾಧ್ಯ ಓದ್ಲಿ ಇಂಚಿನ ಒಂಜಿ ಕೊರಗ ಸಮುದಾಯದ ಬಗ್ಗೆ ಬರೆವಡು ಬಂಪನ ಮನಸ್ಸು ಬರ್ತದೆ ರ್ಯಾಪನ್ನಾಗ ಇದು ಕೋಲಾಡುತ್ತದೆ ಕೋಲಾಡುತ್ತೆ ನಿಗಲು ಅಬ್ಸರ್ವ್ ಮಾಡ್ತಾರೆ ಕೋಲಾಡು ಮುಗುಲು ಬಿದೈ ಬಂದಿರ್ಬೇಕು ಕೊರಗೆ ದೋಲ್ಬಿಟ್ಟು ಕೋಲದ ಕಡತೊಲೆ ಕೊರಗೆರ್ನಕ್ಕೆ ಉಲೆ ಬರ್ರೆಚ್ಚಿ ಅವೇ ಬೇತ ಸಮುದಾಯದ ಬರೋಲಿ ಅಂಚಿನ ಹಿಂದೂ ಸಂಪ್ರದಾಯದ ಹಿಂದೂ ಧರ್ಮಡು ಉಂಟು ಅಂಚಿನ ಕೆಲವು ಅನಿಷ್ಟನ ಐದ ಬಗ್ಗೆ ಸೂಚ್ಯವಾದ ನಾಜೂಕಾದ ಬರುತ್ತೆ ಒಟ್ಟು ಈ ಕೊರಗ ಸಮುದಾಯದ ಬಗ್ಗೆ ಒಂಜಿ ಕಾದಂಬರಿ ಪುದ್ದು ಕೊಡ್ತಾರೆ ಮಸ್ತ್ ಜನ ಕೇಳಿದ್ರು ಅದು ಪುದ್ದು ಕೊಡ್ತಾರೆ ಕುಡಲಲ್ಲಿ ಪಂಡ ಅರ್ಥ ಆಗುದು ಹೊರಗೆ ಪುದ್ದು ಬಂದ್ಕೊಂಡಿ ಒಂಜಿ ನರಮನ್ನ ಉದರ್ ಕೊಡ್ತಾರೆ ಬಂದಾಗ ಕೊರಗೆರ್ನಕ್ಕೆ ಗುರ್ಕಾರಕ್ಕೆ ಕೊಡ್ತಾರೆ ಬಂದು ನಮ್ಮೆಟ್ಟು ಗುರ್ಕಾರ ಬಂದ ನಮ್ಮೆಟ್ಟು ಇಲ್ಲಿ ಗುರ್ಕಾರ ವಹಿಸೋದಿನ ಅದನ್ನ ಗುರ್ಕಾರೆ ಲೀಡರ್ ನಾಯಕಿ ನೆಂಚೆ ಮಾಡ್ಬೇಕು ಅಂಚೆ ಕೊರಗೆರ್ನಕ್ಕೆ ಕೊಡ್ತಾರ ಈಗೆಲ್ಲ ಕೊಡ್ತಾರಲ್ಲ ಅರಡಕೆ ಇರಲಿ ಅಂಚ ಇಂಚಿನೊಂಜಿ ಭಿನ್ನವಾಯಿನೊಂಜಿ ಕಾದಂಬರಿ ದೇವರ ಎತ್ತಾಂಡ ಒಂದು ಸಿನಿಮಾಲ ಉದಯ ಬಂದಾಗ ಮಲ್ಲ ದೋಸಿ ರಂಗ ಪಿಕ್ಚರ್ದ ಪ್ರೊಡ್ಯೂಸರ್ ಆರ್ಲ ದೇವಣ್ಣೆ ಆರ್ಲ ಪಂಕ್ತಿ ಕಾದಂಬರಿ ಮಸ್ತ್ ಖುಷಿ ಆಗಿ ತೂಕ ಭವಿಷ್ಯ ಒಂಜಿ ಪಿಕ್ಚರ್ ಮಾಡ್ತಾರೆ ಇನಿ ಈ ವೇದಿಕೆ ಬಾರಿ ಮುಖ್ಯವಾದ ಗಮ್ಮತ್ ಕಲಾವಿದರಿಂದ ಗೌರವ ಅಧ್ಯಕ್ಷರ ಹರೀಶ್ ಬಗ್ಗೇರು ಆದರೆ ಅನೂಕ್ತ ಬಂದು ಪಿಕ್ಚರ್ ಮಾತಿತ್ತು ಅನೂಕ್ತ ಪಿಕ್ಚರ್ ಫಸ್ಟ್ ಶೋ ಯಾವ ಪ್ರಕಾಶ್ ಪಾಂಡೇಶ್ವರ ಫಸ್ಟ್ ಶೋ ಫ್ರೈಡೆ ಫಸ್ಟ್ ಶೋ ಹೋಗಿದ್ದ ಮಸ್ತ್ ಖುಷಿ ಆಗಿರ್ತದೆ ನಾನು ಮೆಸೇಜ್ ಮಾಡ್ತಿದ್ದೆ ಅಂಚನೆ ಈ ಬೇಗ ಹೋಯ್ದು ಪ್ರವೀಣ್ ಶೆಟ್ಟಿ ಒಗ್ವಾಡಿ
ಅರೆಗಿ ಬೊಕ್ಕ ನಮ್ಮ ಗಣೇಶ ರೈಕು ಆದರೆ ಮಸ್ತ್ ವರ್ಷದ ನಿಂಚ ಮೂಲು ಕಲಾವಿದ ಆಯ್ತು ಬರಹಗಾರ ಆಯ್ತು ಹೊಸ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾರೆ ಆರ್ಲ ಈ ವೇದಿಕೆಗೆ ಬರ್ತಿದ್ದು ಕಾದಂಬರಿ ಬಿಡುಗಡೆ ಕಾರ್ಯಕ್ರಮ ಇರ್ತದೆ ಅರೆಗ್ಲ ವಿಶೇಷ ಕುಟ್ಲಂತ ತುಳುವಿನ ಪರವಾದಿ ಮಾತಾಡಿಲ್ಲ ಯಾರು ಸೋಮ ಸಂಧಾನದಲ್ಲಿ ಅಂಚನೆ ಕರ್ನಾಟಕ ಸಂಘ ಶಾರ್ಜಾ ಬಿಲ್ಲವಾಸ್ ಫ್ಯಾಮಿಲಿ ದುಬೈ ಸತೀಶನೇ ಪ್ರತಿಷ್ಠಿತ ಅಭಿನಂದನೆ ಕೊರಿಯಲಿ ಅಂಚನೆ ಶುಭಾಶಯ ಬಂದಿದೆ ಭಾರಿ ಖುಷಿ ಬುಕ್ಕರ ಪುಟವರ ನನ್ನವರ ಗಮ್ಮತ್ ಕಲಾವಿದರು ದುಬೈ ರಾಜೇಶ್ ಕುತ್ತಾರ್ ವಿಶ್ವನಾಥ್ ಶೆಟ್ಟಿ ఒక ಗಿರೀಶ್ ನಾರಾಯಣ್ ಮಾತಾಡಿಲ್ಲ ಯಾನು ಎಂಕಲ ರಂಗ ಸಂಗಾತಿ ಸಾಂಸ್ಕೃತಿಕ ಪ್ರತಿಷ್ಠಾನ ಬಂದದ್ದು ಐತಪರವಾದ ನಮ್ಮ ವೈಯಕ್ತಿಕ ನೆರತೆ ದಂಪತಿಗಳ ಒಟ್ಟಿಗೆ ಸೇರಿತು ಯಾನು ಸೋಲೋಯ್ತದ ಸೋಮ ಸಂದರ್ಭ ನಾನು ಧನ್ಯವಾದ ಕೊಡೋದಿಲ್ಲ ಒಟ್ಟಿಗೆ ಕೆಲವು ನಾವು ಫೇಸ್ಬುಕ್ ಫ್ರೆಂಡ್ ಮಕ್ಕಳು ಬರ್ತೋಗ್ತೇವೆ 2-3 ಜನ ಮೆಸೇಜ್ ಮಾಡ್ತಿದ್ದೇವೆ ಅಂಚನೆ ದಿಕ್ಕಲು ಸೇರಿದ ಮಾತಾಡಿಲ್ಲ ನಾವು ಉಡಲ್ದಿನ ಸೋಮ್ಯಾನ್ ಸಂದರ್ಭದಲ್ಲಿ ಅಂತಿತ್ತು ಒಂದೊಂಜಿ ಬಾರಿ ಮಲ್ಲ ಸುಯೋಗ ಆಯಿತು ಎನ್ನ ಈ ಕಾದಂಬರಿ ಒಂದು ದಿಕ್ಕಲು ಈ ಕಾದಂಬರಿ ಬಿಡುಗಡೆ ಮಾಡ್ತದೆ ತುಳು ಮಣ್ಣದ ಮಿತ್ತಿನ ಮೋಕೆ ನಿಗಲು ತಜ್ಪಾಯರು ಗಮ್ಮತ್ ಕಲಾವಿದರು ಅವರ ವೇದಿಕೆ ಮಾತಾ ಬಿನ್ನೇರವರು ನಿಕ್ಲಿಗೆ ತುಳು ಮಣ್ಣದ ಮಿತ್ತಿದ್ದೇನೆ ಇಂಟ್ಲ ನಿಕ್ಲಿಗೆಲ್ಲ ಬಾಂಧವ್ಯ ಹೆಸರನ್ನ ತುಳು ಭಾಷೆ ಆ ತುಳು ಭಾಷೆದ ಮಿತ್ತಿದ ಇತ್ತಿನ ಮೋಕೆ ನಿಗಲು ತಜ್ಪಾಯರು ಮಸ್ತ್ ಉಡಲ್ ದಿಂಜಿನ ಸ್ವರ್ಮೇಲೆ ಮಾತಾಡಲ್ಲ ಸದಾ ಮತ್ತೊಂದೇ ಎರಡು ಪಾತ್ರ ಸೋಲ್ಮೇಲು ಶಶಿಯಣ್ಣ ಕಾದಂಬರಿದ ಬಗ್ಗೆ ಕಿರುಪರಿಚಯ ಮಲ್ತುಕೋರಿಯರು ಸೋಲ್ಮೇಲು ನನ್ನ ದುಂಬಕ್ಕೆ ಇಂಥ ಕಾರ್ಯಕ್ರಮದ ರೂವಾರಿಂದೇ ಬಂದಿ ದಯಪಂಡ ಹರೀಶ್ ಬಗ್ಗೆ ನಮ್ಮ ಬೇಸಾಯ ಪೂಜೆ ಈತ್ಮಲ ಕಾರ್ಯಕ್ರಮ ಅಲ್ಲೊಂದು ಕಾರ್ಯಕ್ರಮ ಮಲ್ಪುಗಾನ ಬಂದು ಕೇಂದ್ರನೇ ಮಲ್ಪುಗ ಬೊಕ್ಕ ಪಾತಿರ್ತೀರಿ ಹೆಚ್ಚಿ ಪಾತಿರ್ತೀರಿ ನೆನಪಿಗೆ ಮಾತ್ರ ಇಂಚ ಮಲ್ಪೋಡು ನಿಗುರು ಬಂದ್ರೆ ಯಾನು ಇಲ್ಲ ಅದು ఒక ಮಾತ್ರ ಇನಿಷಿಯೇಟಿವ್ ಆಗಿದೆ ತೊಂದಿದೆ ಮಲ್ಪುಗ ಅಂತ ಸೊ ಈತ ಅಧ್ಯಕ್ಷರಾಗಿದ್ದಾರೆ ಎರಡು ಬಾಧ್ಯರಾದ ಪನೊಪ್ಪು ಸಾಬಟ್ಟಿ ಕುದಿನ ಮಲ್ಲ ಪಿನ್ನೇರು ಅಂಚನೆ ಜಾಳದ ನೇರಿನ ಪಿನ್ನೇರು ಬೊಕ್ಕ ಗಮ್ಮತ್ ಕಲಾವಿದರು ಕುಟುಂಬದ ಮನೋಲಿ ಆಗಲಿ ಅನ್ನೋ ಸೊಲ್ಮೇರು ಗಮ್ಮತ್ ಕಲಾವಿದರನ್ನ ಪರವಾದಿ ಆನಂದಿ ಎರಡು ಪಾತ್ರ ಅನ್ಕೊಂಡಿದ್ದೆ ಅಂಡ ನಮ್ಮ ವಿಶ್ವನಾಥ್ ಕೂಡ ಕಣ್ಣು ಕುಡಿಯೋದು ಟೈಮ್ದ ಭಾವನೆಂಡು ಒಡ್ಚಿನ ತೋಜುಂಡು ಬೊಕ್ಕ ನಮ್ಮ ಗಣ್ಯರ್ನಗಳು ಮತ್ತು ಮಲಮಲ್ಲ ವಿಷಯ ಪಂಡೀರು ತುರುತ ಬಗ್ಗೆ ನಮ್ಮ ಶಶಿರನ ಬಗ್ಗೆ ಮಾತ ನಮ್ಮ ಕನ್ನಡ ದಾಲಜ್ಜಿ ಮೇರ್ ಪಂಡ್ಲೆಕ್ಕ ನಮ್ಮ ಗಿರೀಶ್ ಪಂಡ್ಲೆಕ್ಕ ಕೊಂಚಿ ಪಂಡೀರು ಗಿರೀಶ್ ಪೋಂಡ್ ಅಂತ ಸ್ವತಃ ಪಂಡೀರು ನಮ್ಮ ಕುಡ್ಲಾಡ್ ಶಶಿರಾವ್ ಕಾವೂರ್ ಬರೋದಿಲ್ಲ ಆರೊಂದು ಕಾದಂಬರಿ ಬರೀತಾರೆ ಅವೇನು ದುಬೈ ರಿಲೀಸ್ ಮಾಡ್ತಾರೆ ಅಂತ ಏನೊಂದಿಲ್ಲ ಅದಕ್ಕೆ ಅದನ್ನೇ ಕಂಡೆ ಎಸ್ ಆಂಡಲ ಒಂಜಿ 2 ದಿನ ಬೊಕ್ಕ ಎಂಕೊಂಜಿ ಲೀಫ್ಲೆಟ್ ಬರ್ತದೆ ವಾಟ್ಸಪ್ ಐಟ್ ಓದನ್ ಪೋನಾಗ ಏನನ್ನು ಗುರ್ಕಾರಿ ಸಿಗಲೆಡ್ ರೈಲ್ ಕೊಟ್ಟಿಲಕ್ಕ ಫೋನ್ ಎಂಚಿನ ಕೊಡೋದು ಗೊತ್ತಾಗ್ತದೆ ಯಾನ್ ಇದ ಮಟ್ಟ ನಮ್ಮ ಸರ್ವೋತ್ತಮ ಅವಾರ್ಡ್ ನಮ್ಮ ಮೂಳೂರು ಅವಾರ್ಡ್ ನಮ್ಮ ಗಣೇಶನ್ ಅವಾರ್ಡ್ ಈತ ಜನ ಮಕ್ಕ ಪಂಡ್ಯರು ಯಾನ್ ಇದ ಮಟ್ಟ ಸ್ಟೇಜ್ ಒಂಜಿ ಪಾತ್ರ ಮಂತಿನೇ ಆಯ್ತು ಆಂಡಲ ಮೇರೆ ಈತೊಂಜಿ ಕೊರ್ಲೋಡು ಒಂಜಿ ತುಡುತ್ತ ಕಾದಂಬರಿ ಬಂದ ಕಂಡದು ನಮ್ಮ ದುಬೈ ರಿಲೀಸ್ ಮಾಡ್ಕೊಂಡು ಮಾಡಿದ್ರು ಅಂಚನೆ ಎಂತ ಬಗ್ಗೆ ತುಳುಡು ಒಂಜೆರಡು ಪಾತ್ರ ಮನಸ್ಸಾಂಡು